ನಮ್ಮ ಕುಡ್ಲಡ್ ತುಳುನಾಡು ಮಲ್ಲ ಅರಮನೆ ನಿರ್ಮಾಣ ಆತಂಡು ನಮ್ಮ ಮೇರಿ ಹಿಲ್ಡ್ ನೆಟ್ ಮೂಜಿ ಹಾಲ್ ಉಂಡು ಒಂಜಿ ಓಪನ್ ವೆನ್ಯೂಲ ಉಂಡು ಐತೊಟ್ಟಿಗೆ 9 ಎಕರೆ ಲ್ಯಾಂಡ್ ಬಾರಿ ಪೊರ್ಲುದ ಒಂಜಿ ವಿಶಾಲವಾಯಿನಂಚಿನ ನಮ್ಮ ತುಳುನಾಡದ ನಮ್ಮ ಮ್ಯಾಂಗ್ಳೂರ್ದ ಮಲ್ಲ ಬ್ರ್ಯಾಂಡ್ ಅವು ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಸರ್ ಇನಿ ಇರ್ನ ಪ್ಲೇಸ್ಗೆ ಬೈದ ಸರ್ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಮ್ಯಾಂಗ್ಳೂರ್ದ ಹೊಸ ಬ್ರ್ಯಾಂಡ್ ಯಾನ್ ಬನ್ನಾಗ ನೋಡೋ ಶಾಕ್ ಆಂಡ್ ಇಂಜನ KGF ದ ಗರುಡನ ಇಲ್ಲಿ ತುಯಿಲ ಕಾಂಡ್ ಇದು ಮಂಗಳೂರಿನ ಜನರಿಗೆ ಬೇಕು ಹಾಲು ಕೊಡುವಂತ ಮರ. ಅದಕ್ಕೆ ತುಳುವಿನಲ್ಲಿ ಪಾಲೆಮಾರ್ ಅಂತ ಹೇಳುದು. ಪಾಲೆಮರ ಇರ್ತದೆ, ನಾಗನ ಇರ್ತಾನೆ, ಅವರಿಗೂ ಒಳ್ಳೆ ಅನುಕೂಲ ಮಾಡಿ ಕೊಡುವಂತದ್ದು. ಇದೆಲ್ಲ ನಂದು. ಇದು ಹೊಸ ಎಕ್ಸ್ಪೀರಿಯನ್ಸ್ ನಮ್ಮ ಕಡೆ. ಅಂದ್ರೆ ಮಾಲ್ಗಳಲ್ಲಿ ನೋಡ್ತೀವಿ, ಒಂದು ಹಾಲ್ಗಳಲ್ಲೂ ಕೂಡ ಇದೆ. ಇದು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅಂತ ಹೇಳ್ತಾರೆ ಮಂಗಳೂರಲ್ಲಿ. ಮತ್ತೆ ಫುಲ್ಲಿ ಎಕೋಸ್ಟಿಕ್. ಇಲ್ಲಿ ವಿಶೇಷತೆ ಅಂದ್ರೆ ಮಂಗಳೂರಿನಲ್ಲಿ ಯಾವ ಹಾಲಲ್ಲಿ ಹೋದ್ರೂ ಎಕೋ ಬರ್ತದೆ. ಇಲ್ಲಿ ದುಡ್ಡು ಬಂದದನ್ನು ನಾನು ಮನೆ ಕೊಂಡೋಗುದಲ್ಲ, ಇಲ್ಲ ಬಿಸ್ನೆಸ್ ಮಾಡುದಲ್ಲ. ನನಗೆ ಬಿಸ್ನೆಸ್ ಮಾಡ್ಲಿಕ್ಕೆ ನನ್ನ ಬೇರೆ ಇದೆ. ಪಾಲೆಮಾರ್ ಗಾರ್ಡನ್ ಇದೆ, ಅದು ನನ್ನ ಸ್ವಂತದ್ದು. ಪಾಲೆಮಾರ್ ಫಾರ್ಮ್, ನೇತ್ರಾವತಿ ಸಭಾಭವನ ಅಂತ ಇದೆ. ಲೈಫಲ್ಲಿ ನಾವು ಮದುವೆ ಆಗುವಂಥದ್ದು ಒಂದೇ ಬಾರಿ, ಸೊ ಅದನ್ನ ಬಹಳಷ್ಟು ಗ್ರ್ಯಾಂಡ್ ಆಗಿ ಮಾಡಬೇಕು ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಆಸೆ ಇರುತ್ತೆ. ಅದೆಲ್ಲ ಇಂಡೋನೇಷ್ಯಾ, ಇಲ್ಲಿ ಏನಿಲ್ಲ. ಖರ್ಚೆ ತಾಪುಣ್ ಮಾರ ಅಂತೇಳಿ ಮಸ್ತ್ ಜನ ಕೇಳಿ ಬೇರೆ ಹೊಸತು ಇದೆಲ್ಲವೂ ಕೂಡ ಮಂಗಳೂರು ಮಟ್ಟಲ್ಲಿ ನಾನು ನೋಡ್ಲಿಲ್ಲ ಎಲ್ಲೂ ಕೂಡ ಇಂಥ ವಿಚಾರವನ್ನ. ಲ್ಯಾಂಡ್ ಲಿಂಕ್ಸ್ ಮೂಲಕ ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಹೊಸತನವನ್ನ ಕೊಟ್ರಿ ನಮ್ಮ ಮಂಗಳೂರಿಗೆ, ಹೊಸ ಕ್ರಾಂತಿಯನ್ನ ಮಾಡಿದ್ರಿ. ಇದೀಗ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಮೂಲಕ ಈ ಒಂದು ಹಾಸ್ಪಿಟಾಲಿಟಿ, ಎಂಟರ್ಟೈನ್ಮೆಂಟ್ ಅಥವಾ ನಮ್ಮ ಒಂದು ಸಭೆ ಸಮಾರಂಭ, ನಮ್ಮ ಖುಷಿಯ ಸಂಗತಿಗಳಿಗೆ ಹೊಸ ವ್ಯಾಖ್ಯಾನವನ್ನ ಕೊಡ್ತಾ ಇದ್ರಿ. ಇಷ್ಟರ ತನಕ ಯಾರಿಗೂ ಅದನ್ನ ಡಿಸ್ಕ್ಲೋಸ್ ಮಾಡಲಿಲ್ಲ. ಇವತ್ತು ನಿತಿನ್ ಕೇಳಿದಕ್ಕೆ ನಾನು ಇದನ್ನು ಮಾತ್ರ ಹೇಳ್ತಾ ಇದ್ದೇನೆ. ಹೌದು ಸರ್. ನಮ್ಮ ಮ್ಯಾಂಗ್ಳೂರ್ದ ಹೊಸ ಬ್ರ್ಯಾಂಡ್, ನಮ್ಮ ಮ್ಯಾಂಗ್ಳೂರ್ದ ಮೇರಿ ಹಿಲ್ಡ್ ಉಪ್ಪುನಂಚಿನ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್. ಇಡೀ ಉಲೈ ಪೋದು ತಿರುಗಿದು ಬತ್ತೆ ಪೋದು ಸಾಕಾದು ಪುಂಡ ದಯಪನಗ ಒಂಜಿ ನಮ್ಮ ಕುಡ್ಲಡ್ ತುಳುನಾಡು ಮಲ್ಲ ಅರಮನೆ ನಿರ್ಮಾಣ ಆತಂಡು ನಮ್ಮ ಮೇರಿ ಹಿಲ್ಡ್. ಸೊಂಚದುಪ್ನಾಗ ಒಂದು ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಬರೋಬ್ಬರಿ 125 ಕೋಟಿ ವೆಚ್ಚಡ್ ಈ ಒಂಜಿ ಭಾರಿ ಮಲ್ಲ ಮಟ್ಟದ ಲಕ್ಸುರಿ ಹಾಲ್ ನಿರ್ಮಾಣ ಆತನು. ನೆಟ್ ಮೂಜಿ ಹಾಲ್ ಉಂಡು ಒಂಜಿ ಓಪನ್ ವೆನ್ಯೂಲ ಉಂಡು ಐತೊಟ್ಟಿಗೆ 9 ಎಕರೆ ಲ್ಯಾಂಡ್ ಬಾರಿ ಪೊರ್ಲುದ ಒಂಜಿ ವಿಶಾಲವಾಯಿನಂಚಿನ ನಮ್ಮ ತುಳುನಾಡದ ನಮ್ಮ ಮ್ಯಾಂಗ್ಳೂರ್ದ ಮಲ್ಲ ಬ್ರ್ಯಾಂಡ್ ಅವು ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್. ಮಸ್ತ್ ಸೋಷಿಯಲ್ ಮೀಡಿಯಾಡ್ ಮಸ್ತ್ ಜನ ಪಂಡ್ರೆ ಉಂಡು. ದೊಡ್ಡಪ್ಪ ಕುಡ್ಲೋಡು ಒಂಜಿ ಮಲ್ಲ ಮಟ್ಟದ ಪ್ಯಾಲೇಸ್, ಮೈಸೂರು ಅರಮನೆ ಹೆಂಚೊಂಡು ಅದ್ರ ನಮ್ಮ ತಾಜ್ ಮಹಲ್ ತೂನಾಗ ಹೆಂಚ ಬರ್ಬಿಡು. ಸೊ ಅಂಚನೆ ಉಂಡು ಪಂಡದು. ಸೊ ನೆತ್ತ ವಿಶೇಷತೆ ದಾದ ಬಂದು ಅವೇನು ಕಟ್ಟಾದಿನಾರು ಆಯ್ತಾ ಓನರ್ ನಮ್ಮ ತುಳುನಾಡು, ನಮ್ಮ ಕರಾವಳಿ ಭಾಗ, ನಮ್ಮ ಕರ್ನಾಟಕದ ಮಾಜಿ ಸಚಿವರು ಆಯ್ತು. ಒಟ್ಟಿಗೆ ನಮ್ಮ ತುಳುನಾಡು ಬಂಗ ಬತ್ತದ ಬೆಂದದು ಯಾಂದಾಲ ಮನ್ಪೋಡು ಐತೊಟ್ಟಿಗೆ ನಮ್ಮ ಸಮಾಜಗಳದಲ್ಲ ಕೊಡುಗೆ ಕೊಡು ಪನ್ಪನ ವಿಚಾರಡು ನಮ್ಮ ತುಳುನಾಡಿಗೆ ಬಾರಿ ಮಲ್ಲ ಮಟ್ಟದ ಕೊಡುಗೆ ಕೊಡ್ತೀನಿ ಅಂಚಿನ ಕೊಡುಗೈದಾನಿ, ರಿಯಲ್ ಎಸ್ಟೇಟ್ ಉದ್ಯಮಿ, ಸಮಾಜ ಸೇವಕರು, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಮಾತರಂಗಡ್ ಬಾರಿ ಮಲ್ಲ ಮಟ್ಟದ ಪುದರ್ ಕೃಷ್ಣ ಜೆ ಪಾಲೆಮಾರ್ ಸರ್. ಎಸ್ ಅರ್ನನೆ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಅರ್ನ ಬಗ್ಗೆ ಪನಗ ಆರೇ ಬರೋದು. ನಮಸ್ತೆ ಸರ್. ನಮಸ್ಕಾರ. ಎಂಚೋಲರ್ ಸರ್, ಆರಾಮತೆ? ಎಸ್, ಪಾಲೆಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ನಮ್ಮ ಕರ್ನಾಟಕದ ಮಾಜಿ ಸಚಿವರು, ಅದರ ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿ, ಒಬ್ಬ ವ್ಯಕ್ತಿ ತಾನು ಬೆಳೆದು ತನ್ನವರನ್ನ ಬೆಳೆಸ್ತಾ ಇರುವಂತಹ ವ್ಯಕ್ತಿ ನಮ್ಮ ಜೊತೆ ಪಾಲೆಮಾರ್ ಸರ್. ಇನಿ ಇರ್ನ ಪ್ಲೇಸ್ಗೆ ಬೈದ ಸರ್ ನಿಮ್ಮದೇ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್. ಬಹಳಷ್ಟು ಖುಷಿ ಆಗುತ್ತೆ ಸರ್, ಯಾಕಂತ ಹೇಳಿದಾಗ ಇಡೀ ಮಂಗಳೂರಿನಲ್ಲಿ ಇದೇ ಸುದ್ದಿ. ಕುಡ್ಲಡು ಒಂಜಿ ಮಲ್ಲ ಪ್ಯಾಲೇಸ್ ಆತಂಡು, ಅರಮನೆ ಆತಂಡು. ಸೊ ಇಂಕ್ಲ ಈ ತೂಪುನಂಚಿನ ಯೋಗ ಭಾಗ್ಯ ಬಂದಾಗ ನೋಡೋ ಶಾಕ್ ಆಂಡ್ ಇಂಜನ KGF ದ ಗರುಡನ ಇಲ್ಲಿ ತುಯಿಲ ಕಾಂಡ್. ಸೊ ಆಯ್ತೊಟ್ಟಿಗೆ ನಮ್ಮ ಮ್ಯಾಂಗ್ಳೂರು ಒಂಜಿ ಮಲ್ಲ ಪ್ಯಾಲೇಸ್ ಅರಮನೆ ಒಂಜಿ ನಿರ್ಮಾಣ ಆತಂಡು ಅವು ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಮ್ಯಾಂಗ್ಳೂರ್ದ ಹೊಸ ಬ್ರ್ಯಾಂಡ್. ಸೊ ದಟ್ಸ್ ವೈ ಎಂಚದಪ್ಪನಾಗ ಇರ್ನೊಟ್ಟಿಗೆ ನಮ್ಮ ತುಳುನಾಡದಾಕ್ಲಿಗೆ, ನಮ್ಮ ಕರಾವಳಿ ಭಾಗದಾಕ್ಲಿ, ನಮ್ಮ ನಾಡಿಗೆ ಈ ಒಂಜಿ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ತೂವೋಡು ಈರ್ಲಪ್ಪ ನೋಡು ದಾದ ವಿಶೇಷತೆ ಬಂದು ಹಿಂಗೆ ಒಂಚೂರು ಗೊತ್ತುಂಡು ಅಂದತೆ ಬರ್ಬರ ಬಲ್ಲೆ ಸರ್, ಬನ್ನಿ ಸರ್. ಎಸ್ ಸರ್. ಎಸ್, ಬರುವಾಗಲೇ ಮೊದಲದಾಗಿ ಫೌಂಟೇನ್ ಇದೆ ಅಲ್ವಾ? ಎಸ್, ಹಾ
ಇದು ವಿಶೇಷತೆ ಇಲ್ಲಿದ್ದು. ಹಾ. ಮಂಗಳೂರಿನ ಜನರು ಒಪ್ಪಬೇಕು, ಮತ್ತೆ ಮಂಗಳೂರಿನ ಒಂದು ಪುರಾತನ ಶೈಲಿ ಕೂಡ ಬೇಕು. ಹೌದಲ್ವಾ? ಇಂಥದ್ದೆಲ್ಲ ಕೂಡಿಕೊಂಡು ಇದನ್ನು ನಾವು ಹಾಲ್ ನಿರ್ಮಾಣ ಮಾಡಿದೆ. ನಾನು ಒಂದ್ಸಲ ನೋಡಿ ಬಂದೆ ಸರ್, ನಂಗೆ ಸುಸ್ತಾಯ್ತು, ಅದಕ್ಕೆ ಬಂದ ಅಲ್ಲಿ ಕೂತ್ಕೊಂಡಿದ್ದೆ. ಅದ್ಭುತ ಅಂದ್ರೆ ನಾನು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ವಿಷನ್ ಮೆಚ್ಚಬೇಕು ಸರ್, ನಿಜವಾಗ್ಲೂ ಕೂಡ ಖುಷಿ ಇದೆ. ಎಸ್ ಸರ್, ಇದು ಎಂಟ್ರೆನ್ಸ್ ಮೇನ್ ನೋಡಿದಾಗ ನೋಡಿ ಈ ರೀತಿ ಬರುತ್ತೆ. ಬನ್ನಿ ಸರ್. ಎಸ್ ಸರ್, ಬನ್ನಿ. ಎಸ್, ಇದು ಅದ್ಭುತವಾಗಿದೆ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ನ ಫಸ್ಟ್ ಫೇಸ್. ಎಸ್ ಸರ್, ನಂಗೆ ಇದು ಬಹಳಷ್ಟು ಎಂಟ್ರೆನ್ಸ್ ಬಂದಾಗ ಇದು ಒಂದು ಅರಮನೆ ಫೀಲ್ ಕೊಡ್ತದೆ ಸರ್. ಇದು ಏನು ಈ ಕಾನ್ಸೆಪ್ಟ್ ಅಂತೇಳಿ, ಯಾಕಂದ್ರೆ ನಮ್ಮ ಮಂಗಳೂರಲ್ಲಿ ಇದನ್ನು ನೋಡಿಲ್ಲ. ಸೊ ದಟ್ಸ್ ವೈ ಅದ್ಭುತ ಲೈಟಿಂಗ್ಸ್ಗಳು, ಆ ಒಂದು ಅರಮನೆಯ ಫೀಲ್. ಏನು ಸರ್ ಈ ಕಾನ್ಸೆಪ್ಟ್? ಈ ಚೇರ್ಗಳು ಕೂಡ ವೆರಿ ಲಕ್ಸುರಿ ಆಗಿ ತಾವು ಮಾಡಿದ್ದೀರಿ. ನಾವೆಲ್ಲ ಪರದೇಶಕ್ಕೆ ಹೋದಾಗ ಇದೆಲ್ಲ ಸಿಗ್ತದೆ ನಮಗೆ. ಒಳ್ಳೇದು ಹೋಗುವಾಗ ಒಳ್ಳೆ ಲಾಬಿ ಇರಬೇಕು, ಒಂದು ವಾತಾವರಣ ಒಳ್ಳೇದಿರಬೇಕು. ಯಾಕಂದ್ರೆ ಇಲ್ಲಿ ಮದುವೆ ಆಗ್ತದೆ, ಇಲ್ಲಿ ಏರ್ ಕಂಡೀಷನ್ ಇರ್ಬೋದು, ಹವಾನಿಯಂತ್ರಿತ ವ್ಯವಸ್ಥೆಗಳು ಎಲ್ಲ ಹಾಲ್ಗಳಲ್ಲಿ ಇದೆ. ಆದ್ರೆ ಹವಾನಿಯಂತ್ರಿತ ಬಂದು ಇಲ್ಲಿ ಸ್ವಲ್ಪ ನಿಂತು ಇಲ್ಲಿ ನಂತರ ಮುಂದೆ ಹೋಗುವಾಗ ಅದೊಂದು ಅವರ ವಾತಾವರಣ ಬೇರೆ ಆಗುತ್ತೆ. ಕಲಾಕೃತಿಗಳು, ಈ ಒಂದು ಲೈಟಿಂಗ್ಸ್ಗಳು, ಡೆಕೋರೇಷನ್ಗಳು ಯಾರು ಸರ್ ಮಾಡಿದ್ದು? ಏನಿದು? ಇಲ್ಲಿಯವರು ಮಾಡೋದಿಲ್ಲ ಇಲ್ಲಿ. ಹೌದು, ಇದು ಇಂಡೋನೇಷ್ಯಾದಲ್ಲಿ ತಯಾರಾಗಿದೆ. ಇದೆಲ್ಲ ಇಂಡೋನೇಷ್ಯಾ. ಹೌದಾ? ಅದರದ್ದು ನಮ್ಮ ವುಡನ್ ಕವರ್ ನೋಡಿದ್ರಲ್ಲ, ಹಾಲ್ ಮಾಡಿದ್ರು, ಅದೆಲ್ಲ ಇಂಡೋನೇಷ್ಯಾ. ಇಲ್ಲಿ ಏನಿಲ್ಲ. ಎಲ್ಲ ಹೌದು, ಅಲ್ಲಿಂದಲೇ ಬಂದದ್ದು ಶಿಪ್ ಅಲ್ಲಿ. ಎಲ್ಲವೂ ಕೂಡ ಇದೆಲ್ಲ ಇದು ವರ್ಕ್ ಇದೆಲ್ಲ ಅಲ್ಲೇ ಮಾಡಿ 10 ಕಂಟೈನರ್ ಅಲ್ಲಿ ಬಂದಿದೆ ಎಲ್ಲ ಇಲ್ಲಿಗೆ. ನಾವಂದ್ರೆ ಹೌದಾ, ನಾವಂದ್ರೆ ಇದನ್ನ ಮಡಿಕೇರಿ ಕಡೆಯಲ್ಲಿ ಹೋದಾಗ ಅಲ್ಲಿ ಈ ಟೆಂಪಲ್ಗಳಿದೆಯಲ್ಲ, ಟೆಂಪಲ್ಗಳು, ಸೊ ಅಲ್ಲಿ ಹೋದಾಗ ನಾವು ನೋಡಿದಾಗ ಇಂತಹ ಕಲಾಕೃತಿಗಳು, ಕೆತ್ತನೆಗಳು, ಡಿಸೈನ್ಗಳು ಕಾಣಲಿಕ್ಕೆ ಸಿಗುತ್ತೆ. ಇದು ಮಾತ್ರ ಪೇಂಟಿಂಗ್ ಮಾತ್ರ ಇಲ್ಲಿ ಕೇರಳದವರು ಪೇಂಟ್ ಮಾಡಿದ್ರು. ಇದು ತಯಾರಾಗಿ ಬಂದಿತ್ತು. ಪಾಲೆಮಾರ್ ಸರ್ ಇದು ಇಂಟ್ರೆಸ್ಟ್ ಅಲ್ಲಿ ಮಾಡಿದೀರಾ ಅಂತ ಹೇಳಿ ಅಲ್ವಾ? ಇದನ್ನ ಪಾಲೆಮಾರ್ ಇಂಟ್ರೆಸ್ಟ್, ನಮ್ದೊಂದು ಮನೆ ಹಾಗೆ ಮಾಡಬೇಕು ಆ ತರ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದೇವೆ. ಸುಂದರವಾಗಿರುವಂತ ಒಂದು ಲಾಬಿ ನಾವು ನೋಡ್ಕೊಂಡು ಬಂದ್ರೆ ಎಂಟ್ರೆನ್ಸ್ ಅಲ್ಲಿ ಬಂದಾಗ ಈ ಒಂದು ಅಟ್ಮಾಸ್ಫಿಯರ್ ಒಂದು ಅದ್ಭುತ. ಸೊ ತದನಂತರ ಸರ್ ಫಸ್ಟ್ ಹಾಲ್ ಇದು ಅಲ್ವಾ? ಹೌದು, ಇದು ಫಸ್ಟ್ ಎಂಟ್ರಿ. ಇದು ಎಂಟ್ರಿ ಫಸ್ಟ್ ಹಾಲ್. ಬನ್ನಿ. 1200 ರಿಂದ 300 ಜನರವರೆಗೆ ಇಲ್ಲಿ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುತ್ತೆ. 1200 ರಿಂದ 300. ತುಂಬಾ ಅದ್ಭುತ ಸರ್. ಈ ಒಂದು ಸೀಟಿಂಗ್ ಕೆಪಾಸಿಟಿ ಕೂಡ 1300 ಈ ರೀತಿ ಜನ ಇದ್ದಾರೆ. ಬಟ್ ಒಂದೊಂದು ಸೀಟರ್ ಕೂಡ ನೋಡಿದಾಗ ಲಕ್ಸುರಿ ಆಗಿದೆ. ಇವನ್ ಹಾಲ್, ಅದೊಂದು ಅಟ್ಮಾಸ್ಫಿಯರ್ ಎಲ್ಲವೂ ಕೂಡ ಒಂದು ಅದ್ಭುತ. ಇದು ಮಂಗಳೂರು ಜನರಿಗೆ ಬೇಕು. ಮಂಗಳೂರು ಜನ ಇವತ್ತು ಲಕ್ಸುರಿಯನ್ನೇ ಇಷ್ಟಪಡ್ತಾರೆ. ಕರೆಕ್ಟ್. ಇದು ಮಂಗಳೂರಿನಲ್ಲಿ ಯಾವುದಿಲ್ಲ. ಅದಕ್ಕಾಗಿ ಅದನ್ನೆಲ್ಲ ಯಾವುದು ಎಲ್ಲಿ ಹೋದ್ರು ಯಾವ ಹಾಲ್ ಅಲ್ಲಿ ಕೂಡ ಎಲ್ರಿಗೂ ಈಗ ಹಾಲ್ ಅನ್ನೇ ಅವಲಂಬಿತರಾಗಿದ್ದಾರೆ. ಹಿಂದಿನ ಕಾಲದಲ್ಲಿ ಮನೆಯಲ್ಲೆಲ್ಲ ಮದುವೆ ಮಾಡ್ತಿದ್ರು. ಮದುವೆಯ ಎಲ್ಲ ಹೆಚ್ಚಿನ ಸಮಾರಂಭಗಳೆಲ್ಲ ಮನೆಗಳಲ್ಲೇ ಆಗ್ತಿತ್ತು. ಈಗ ಹಾಗಲ್ಲ, ಎಲ್ಲರೂ ಈ ಸಭಾಂಗಣಗಳು, ಸಭಾಭವನಗಳು ಎಲ್ಲಿ ಇದೆ ಅದರನ್ನೇ ಅವಲಂಬಿತರಾಗಿರ್ತಾರೆ. ಅದಕ್ಕಾಗಿ ನಾವು ಸ್ವಲ್ಪ ಒಳ್ಳೆ ವಾತಾವರಣ ಕೊಟ್ರೆ ಜನರಿಗೆ ಒಳ್ಳೇದಾಗ್ಬೋದು. 65 ರಿಂದ 75 ಕೋಟಿ ರೂಪಾಯಿಗೆ ಇದಕ್ಕೆ ಕನ್ಸ್ಟ್ರಕ್ಷನ್ ಕಾಸ್ಟೇ ಬಂತು ಈಗ. ಅದಲ್ಲದೆ ನಮ್ಮ ನನ್ನ ಜಾಗ ಅದು ಸಾಧಾರಣ 9 ಎಕರೆವರೆಗೆ ಇದೆ. 7 ಎಕರೆ ಜಾಗ ಈಗಾಗಲೇ ಇದಕ್ಕೆ ಉಪಯೋಗ ಆಗಿದೆ. ಇನ್ನು 2 ಎಕರೆ ಅದಕ್ಕೆ ಕೊಡುದು. ಅದು ಕೊಟ್ರೆ ಅದು ಸಾಧಾರಣ ಜಾಗ ಸರ್ಕಾರ ನಿಗದಿ ಮಾಡಿದರೆ ರೇಟ್ ಇಲ್ಲಿ 8 ಲಕ್ಷ ಇದೆ ಒಂದು ಸಂತಿಗೆ. 8 ಮೊದಲು 72 ಕೋಟಿ ಆಯ್ತು. 70 ಕೋಟಿ ಬೇಡ, 50 ಕೋಟಿ ಕೊಡಿ. 50 ಕೋಟಿ ಮತ್ತೆ ಇದು ಅಲ್ವಾ 75, 125 ಕೋಟಿ ರೂಪಾಯಿ. ತುಂಬ ಚೆನ್ನಾಗಿದೆ, ವೆರಿ ಕಂಫರ್ಟೇಬಲ್ ಆ್ಯಂಡ್ ಲಕ್ಸುರಿ ಆಲ್ಸೋ. ನೋಡಿದಾಗ ಬಹಳಷ್ಟು ಖುಷಿ ಆಗುತ್ತೆ. ಒಂದು ಪ್ರೌಡಲ್ಲಿ ಒಂದು ಮದುವೆ ಫಂಕ್ಷನ್ಗೆ ಬಂದಾಗ ಒಂದು ಹೆಮ್ಮೆಯಿಂದ ಕೂತ್ಕೊಂಡು ನಾವು ಒಂದು ಮದುವೆ ಫಂಕ್ಷನನ್ನು ಒಂದು ಫೀಲ್ ಮಾಡ್ಬೋದು, ಅಥವಾ ಇನ್ನಿತರ ಫಂಕ್ಷನ್ಗಳನ್ನು ಫೀಲ್ ಮಾಡ್ಬೋದು. ಸೊ ಅಂಥ ಒಂದು ವಿಷನ್ ನಿಜವಾಗ್ಲೂ ಇದು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅಂತ ಹೇಳ್ತಾರೆ ಮಂಗಳೂರಲ್ಲಿ. ಅಂದರೆ ಇಷ್ಟರವರೆಗೆ ಎಲ್ಲೂ ಕೂಡ ಆಗಿಲ್ಲ. ಸೊ ಫಸ್ಟ್ ಟೈಮ್. ಸೊ ಔಟ್ ಆಫ್ ದ ಬಾಕ್ಸ್ ಅಂತ ಬಂದಾಗ ಖರ್ಚೆ ತಾಪುಣ್ ಮಾರ ಅಂತೇಳಿ ಮಸ್ತ್ ಜನ ಕೇಳು ಬೇರೆ. ಸೊ ದಯಪಡ ಲಕ್ಸುರಿ ತೂನಾಗ ಸರ್ ಅಂಚ ಉಂಡು ಹಾಗಿದೆ ಸರ್. ಈ ಲಕ್ಸುರಿ ಅಂತ ಬಂದಾಗ ನೀವು ಈಗಾಗಲೇ 125 ಕೋಟಿ ವೆಚ್ಚ. ಹೌದು, 75 ಕೋಟಿಯಲ್ಲಿ ಇದು ಫುಲ್ ಕನ್ಸ್ಟ್ರಕ್ಷನ್ ಆಗಿರುವಂಥದ್ದು ಅಲ್ವಾ ಸರ್? ಜೊತೆಗೆ ಇಲ್ಲಿ 9 ಎಕರೆ ಲ್ಯಾಂಡ್ ಇರುವಂಥದ್ದು ಅಲ್ವಾ? ಎಸ್ ಸರ್. ಏನು ಹೇಳ್ತೀರಿ ಇದು ಖರ್ಚು ವೆಚ್ಚ ಟೋಟಲಿ?
ಟೋಟಲ್ ಅದೇ 125 ಕೋಟಿ ರೂಪಾಯಿ ಸಾಧಾರಣ ಬಂದಿದೆ, ಈಗಾಗಲೇ ಬಂದಿದೆ. ಓಕೆ. ಇನ್ನು ಸ್ವಲ್ಪ ಸ್ವಲ್ಪ ಎಲ್ಲ ಆ್ಯಡ್ ಆಗ್ತಾ ಉಂಟು, ಯಾಕಂದ್ರೆ ಇನ್ನೊಂದು ಹೊಸ ಗ್ರೀನ್ ವ್ಯಾಲ್ಯೂ ಅಂತ ಹೇಳಿ ಇನ್ನೊಂದು ಗಾರ್ಡನ್ ಆಗ್ತಾ ಉಂಟು. ಅದು ಅದಕ್ಕೆ ಅದರ ವೆಚ್ಚ ಬರ್ಬೋದು, ಅದು ಸೇರ್ಲಿಲ್ಲ ಇದಕ್ಕೆ. ಗ್ರೀನ್ ವ್ಯಾಲ್ಯೂ ಇನ್ನಾಗಬೇಕಷ್ಟೇ, ಯಾಕಂದ್ರೆ ನಮ್ಗೆ ಇಲ್ಲಿ ನೀರಿನ ಸಮಸ್ಯೆ ಇಲ್ಲ. ಇಲ್ಲಿ ಜನರಿಗೆ ಯಾವ ಸಮಸ್ಯೆಯೂ ಇರಬಾರ್ದು ಅಂತ ಹೇಳುವ ಒಂದು ಭೂಮಿಯನ್ನೇ ಹುಡುಕಿ ನಾವು ಇದನ್ನು ಮಾಡಿದ್ದು. ದೊಡ್ಡದೇ ಹಾಲ್ ಇರ್ಬೋದು, ಆದರೆ ನಿಮಗೆ ವಾಹನ ದಟ್ಟಣೆ ಇಲ್ಲಿ ಮಂಗಳೂರಿನಲ್ಲಿ ದೊಡ್ಡ ಒಂದು ಸಮಸ್ಯೆ. ಎಲ್ಲಿ ಹೋದ್ರೂ ವಾಹನ ದಟ್ಟಣೆ, ಹೋಗ್ಲಿಕ್ಕೆ ಆಗುದಿಲ್ಲ. ಒಂದು ಹಾಲಿಗೆ ಹೋಗ್ಬೇಕಾದ್ರೆ, ಮದುವೆಗೆ ಹೋಗ್ಬೇಕಾದ್ರೆ ಅರ್ಧ ಗಂಟೆಯಿಂದ ಅರ್ಧ ಗಂಟೆ ಬೇಕೇ ಬೇಕು. ಹೌದು, ಇಲ್ಲ ಅಂದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ. ಪಾರ್ಕಿಂಗ್ ಎಲ್ಲಿ ಹೋದ್ರೂ ಇಲ್ಲ. ಅಲ್ಲಿ ಹೊರಗೆ ಬರುವಾಗ ಪೊಲೀಸ್ನವ್ರು ಕೇಸ್ ಹಾಕುದು, ಇದೆಲ್ಲ. ಇಲ್ಲಿ ನಮ್ಮ ಹಾಲ್ನಲ್ಲಿ ಹಾಗಲ್ಲ. 800ರಿಂದ 1000 ಕಾರ್ ಪಾರ್ಕಿಂಗ್ ನಮ್ಮ ಒಳಗೆ ಮಾಡಬಹುದು. ಅದಲ್ಲದೆ ಹೊರಗಡೆ ಸರ್ಕಾರದ ಕಚೇರಿ ಇರುವುದು ಇಲ್ಲಿ ಎಲ್ಲ. ರಾಜೀವ್ ಗಾಂಧಿ ಯೂನಿವರ್ಸಿಟಿ, ಮತ್ತೆ ಅರಣ್ಯ ಇಲಾಖೆ, ಅಬಕಾರಿ ಇಲಾಖೆ, ಹೋಮ್ ಗಾರ್ಡ್, ಮತ್ತೆ ಈ ಒಂದು ಶಾಲೆ, ಒಂದು ಆಶ್ರಮ, ಇದೇ ಇರುವುದು. ಇಲ್ಲಿ ಯಾವ ಸಮಸ್ಯೆನೇ ಇಲ್ಲ. ಅವರಿಗೆ ತೊಂದರೆ ಆಗ್ತದೆ, ವಸತಿಗಳ ಜಾಸ್ತಿ ಇದ್ರೆ ಜನರಿಗೆ ತೊಂದರೆ ಆಗ್ತದೆ. ಕರೆಕ್ಟ್. ಅದ್ಯಾವುದು ಇಲ್ಲ, ಅದೇನಿಲ್ಲ. ಒಂದು 8ರಿಂದ 1000 ಕಾರುಗಳು. 1000 ಕಾರ್ ನಮ್ಮದ್ರಲ್ಲಿ. ಓಕೆ, ಇಲ್ಲೇ ಅಲ್ವಾ? ಇಲ್ಲೇ 8ರಿಂದ 1000 ಕಾರು ನಮ್ಮಲ್ಲಿ. ಮತ್ತೆ ಅದರಿಂದ ಮೇಲೆ ಬಂದ್ರೆ ಎಲ್ಲ ಅದೇ ಹೇಳಿದಲ್ಲ, ಸರ್ಕಾರಿ ಕಚೇರಿಗಳು ಎದುರು ಮಾರ್ಗ ಬೇಕಾದಷ್ಟು, ಒಂದು 60 ಫೀಟು, ಒಂದು 80 ಫೀಟು. ಮತ್ತೆ ಅದಲ್ಲದೆ ಹೆಲಿಪ್ಯಾಡ್ ಇದೆ ಬೇರೆ. ಹೌದು, ಆ ಹೆಲಿಪ್ಯಾಡ್ ಅಲ್ಲಿ 10,000 ಕಾರ್ ನಿಲ್ಲಕ್ಕೂ ತೊಂದರೆ ಇಲ್ಲ. ಹೆಲಿಕಾಪ್ಟರ್ ಬರೋದೇ ಬಹಳ ಅಪರೂಪ ಅಲ್ವಾ? ಯಾವ ಕಾರ್ನ ಸಮಸ್ಯೆ, ನಿಮ್ದು ಎಷ್ಟು ಕಾರ್ ಬಂದ್ರೆ ಸಹ ಯಾವುದೇ ಮದುವೆಗೆ 10,000 ಕಾರ್ನ ಹೆಚ್ಚಿಗೆ ಬರ್ಲಿಕ್ಕೆ. 10,000 ಕಾರ್ ಬಂದ್ರೆ ಇಲ್ಲಿ ಸಮಸ್ಯೆ ಇಲ್ಲ ಪಾರ್ಕಿಂಗ್. ಮತ್ತೆ ಹೋಗ್ಲಿಕ್ಕೆ, ಈಗ ಬರ್ಲಿಕ್ಕೆ ಬರ್ತಾರೆ, ಮಧ್ಯಾಹ್ನದಿಂದ ಬರ್ತಾ ಇದ್ರೆ 10,000 ತುಂಬಬಹುದು, ಒಮ್ಮೆಲೆ ಹೊರಗೆ ಹೋಗ್ತಾರೆ. ಈಗ ಇಲ್ಲಿ ಹಾಗಲ್ಲ, 5 ಕಡೆಯಿಂದ ರಸ್ತೆ ಇದೆ. 5 ಕಡೆಯಿಂದ ಪಂಚದ್ವಾರಗಳಿದ್ದಾಗೆ 5 ಕಡೆಯಿಂದ ಬೆಲೆ. ಒಂದು ಬದಿಯಲ್ಲಿ ಟೌನ್ಶಿಪ್ಗೆ ಜಾಯ್ನ್ ಆಗ್ಬೋದು, ಒಂದು ಬದಿಯಲ್ಲಿ ಇಲ್ಲಿ ನಮ್ಮ ಜಂಕ್ಷನ್ ಇಂದ ಇಲ್ಲಿಗೆ ಬರ್ತದೆ, ಮತ್ತೊಂದು ಕಡೆಯಲ್ಲಿ ಆ ದೇವಸ್ಥಾನ ವೆಂಕಟಮಠಂಬಲಿಂದ ಅಲ್ಲಿಂದ ಎಂಟ್ರಿ ಉಂಟು, ಮಹಾಲಿಂಗೇಶ್ವರ ದೇವಸ್ಥಾನದ ಎಂಟ್ರಿ, ಐಜಿ ಬಂಗ್ಲೆ ಪಕ್ಕದಲ್ಲಿ ಎಂಟ್ರಿ, ಎಲ್ಲ ಕಡೆ 5 ದ್ವಾರ, 5 ಮಾರ್ಗಗಳಿದೆ. ಎಲ್ಲಿಂದಲೂ ಹೋಗ್ಬೋದು, ಎಲ್ಲಿಂದಲೂ ಬರ್ಬೋದು. 2 ಏರ್ಪೋರ್ಟ್ ಮೇನ್ ರೋಡ್ಗಳು. ಆ ಮೇನ್ ರೋಡಿಗೆ ಎಲ್ಲ ಜಾಯ್ನ್ ಆಗ್ತದೆ. 3 ರಸ್ತೆ ಈ ಏರ್ಪೋರ್ಟ್ ಮೇನ್ ರೋಡಿಗೆ ಜಾಯ್ನ್ ಆಗ್ತದೆ, ಮತ್ತೊಂದು ಕಾವೂರು ಮಂಗಳೂರು ಏರ್ಪೋರ್ಟ್ಗೆ ಹೋಗುವಂತ ರಸ್ತೆಗೆ ಜಾಯ್ನ್ ಆಗ್ತದೆ. ಹಾಗೆ ಇಲ್ಲಿ ಈ ಪಾರ್ಕಿಂಗ್ ಸಮಸ್ಯೆ ಇಲ್ಲ. ಮತ್ತೊಂದು ನಮಗೆ ಲಾಭ ಏನಂತ ಹೇಳಿದ್ರೆ, ಇವತ್ತು ಸೆಕೆಗಾಲ, ಎಲ್ಲಾ ಕಡೆಯಲ್ಲಿ ನೀರು ಬತ್ತಿ ಹೋಗಿದೆ. ಹೌದು, ನಮ್ಮ ಬಾವಿಯಲ್ಲಿ ನೀರು ಈಗಲೂ ಅಲ್ಲಿ ಹೊಸರು ಜಳ ಇಳಿತಾ ಇದೆ. ಸಂಪೂರ್ಣವಾಗಿ ನೀರು ನಮ್ಗೆ ದೈವದತ್ತವಾಗಿ ಬಂದಂತ ನೀರು ಬೇಕಾದಷ್ಟು ನೀರಿದೆ. ನಮಗೆ ಗಾರ್ಡನ್ ಬೆಳೆಸಲಿಕ್ಕೆ ಸಮಸ್ಯೆ ಇಲ್ಲ ಇಲ್ಲಿ. ಈಗಿನ ಜನ ಗ್ರೀನರಿಗೆ ಹೆಚ್ಚು ಒತ್ತು ಕೊಡ್ತಾರೆ. ಹೌದು, ನೀರಿನ ಸಮಸ್ಯೆ ಇಲ್ಲ, ಜೊತೆಗೆ ಇಲ್ಲಿ ಪಾರ್ಕಿಂಗ್ ಅಂತೂ ಸಮಸ್ಯೆ ಇಲ್ವೇ ಇಲ್ಲ. ಜೊತೆಗೆ ರೋಡ್ನ ಸಮಸ್ಯೆಯು ಕೂಡ ಇಲ್ವೇ ಇಲ್ಲ. 5 ರೋಡ್ಗಳು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್. ಸೊ ಇದೆಲ್ಲವೂ ಕೂಡ ನೋಡಿದಾಗ ಈಗಿನ ಕಾಲಘಟ್ಟದಲ್ಲಿ ಮಂಗಳೂರಿಗೆ ಹೇಳಿ ಮಾಡಿಸಿದಂತಹ ಒಂದು ಜಾಗ. ಯಾಕಂದ್ರೆ ಒಂದ್ ಕಡೆ ಪಾರ್ಕಿಂಗ್ ದೊಡ್ಡ ಸಮಸ್ಯೆ, ಇನ್ನೊಂದು ಕಡೆ ಪಾರ್ಕಿಂಗ್ ಬಂದಾಗ ಬ್ಲಾಕ್ ಆಗುತ್ತೆ, ಅದು ಸಮಸ್ಯೆ. ಅದು ಯಾವುದು ಕೂಡ ಇಲ್ಲ. ಹಾಗೆ ನೋಡಿದಾಗ ಇಲ್ಲಿ ನಾವು ನೋಡಿದಾಗ ಎಷ್ಟು ಅದ್ಭುತವಾಗಿರುವಂತಹ ಒಂದು ಸೀಟಿಂಗ್ ವ್ಯವಸ್ಥೆ ಇದೆ. ಜೊತೆಗೆ ಇದು ಹಾಲ್ ಯಾವ ರೀತಿ ಇದೆ. ಪಾಲೆಮಾರ್ ಸರ್ ಜೊತೆ ನಾನು ಬರ್ತಾ ಇದ್ದೀನಿ. ಸೊ ಹಾಗಿದ್ದಾಗ ನಾವು ನೋಡಿದಾಗ ಒಂದು ಅದ್ಭುತವಾಗಿರುವಂಥ ಜಾಗ ಇದು, ನೋ ಡೌಟ್. ಹಾಗೆ ನೋಡಿದಾಗ ಸರ್, ನಾನು ನೋಡ್ಬೇಕಾದ್ರೆ ಇಲ್ಲಿ ಲಕ್ಸುರಿ ಹಾಲ್ ಮಾತ್ರ ಅಲ್ಲ, ಪ್ರತಿಯೊಂದು ಹಂತದಲ್ಲೂ ಕೂಡ ತಾವುಗಳು ವರ್ಕ್ ಮಾಡಿದೆ. ಈ ಲಿಫ್ಟಿಂದ ಹಿಡಿದು, ಜೊತೆಗೆ ಈ ಒಂದು AC ಇಂದ ಹಿಡಿದು ಎಲ್ಲವೂ ಕೂಡ, ಈ ಸೀಟರ್ಗಳು ಅದ್ಭುತ. ಸೊ ಎಲ್ಲಿಂದ ತಗೊಂಡು ಬಂದ್ರಿ? ಇಲ್ಲಿ ನೋಡಿದಾಗ ವೈಟ್ ಆ್ಯಂಡ್ ಗೋಲ್ಡನ್. ಸೊ ಎಲ್ಲಿಂದ ತಂದ್ರಿ ಸರ್? ಹೇಗೆ ಇದು ಇದು ನಮ್ಮ ಇಲ್ಲೇ ಲೋಕಲ್ ಕಾರ್ಕಳದಲ್ಲಿ ತಯಾರು ಮಾಡಿದ್ದು. ಯಾವುದು ನಮ್ಮ ಈ ಸೋಫಾ ಸೆಟ್, ಅದು ಚೈನಾದಿಂದ ಬಂತು, ಬೇಕ್ ಇರುವಂಥ ಸೀಟು. ಮತ್ತು ಮೇಲಿದ್ದು ಗುಜರಾತ್, ಇದರಲ್ಲಿ ನಮ್ಮ ಆಂಧ್ರ ಪ್ರದೇಶದಲ್ಲಿ ತಯಾರು ಮಾಡಿದ್ದು ಮೇಲಿನ ಬ್ಲೂ ಚೇರ್ಗಳೆಲ್ಲ. ಹಾಗೆ ಬೇರೆ ಬೇರೆ ಕಡೆಗಳಿಂದ ಇದು 2 ಸಲ ಬಂದಿತ್ತು ನಮಗೆ ಚೇರ್. ಇದು ನಾವು ನೋಡಿ ಇದಾಗೋದಿಲ್ಲ ಹೇಳಿ ಇನ್ನೊಂದು ಹಾಗೆ 2-3 ಸಲ ಆಯ್ತು ಚೇಂಜ್ ಮಾಡಿದ್ದು. ಚೇಂಜ್ ಮಾಡಿ ಇದೊಂದು ಒಪ್ಪಿಗೆ ಸಿಕ್ಕಿತ್ತು ನಮ್ಗೆ, ಒಳ್ಳೇದಾಯ್ತು. ಯಾಕಂದ್ರೆ ನಾವು ಸನ್ಮಾನ ಕಾರ್ಯಕ್ರಮಗಳಲ್ಲಿ ನಾವು ನೋಡ್ತೀವಿ ವೇದಿಕೆಯಲ್ಲಿ ಇಂಥ ಚೇರ್ಗಳನ್ನ. ಓಕೆ, ಸೊ ಈಗ ಎಲ್ಲರೂ ಬಂದವರೆಲ್ಲರೂ ಕೂಡ ಸನ್ಮಾನದಲ್ಲಿ ಆಸೀನರಾಗಿರುವಂತಹ ಫೀಲ್ ಬರ್ತದೆ. ಮತ್ತೆ ನಾನು ಕೇಳ್ಪಟ್ಟೆ, ಅಂದ್ರೆ ಇಲ್ಲಿರುವಂತಹ ಒಂದು ವಿಚಾರಗಳು, ಅಂದ್ರೆ ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ನಿಮ್ಮೊಂದು ಕಾನ್ಸೆಪ್ಟ್ ಇದೆ.
ಸೊ ದಟ್ಸ್ ವೈ ಈ ಒಂದು ಪಾಲೆಮಾರ್ ಕನ್ವೆನ್ಷನ್ ಅದರಿಂದ ಇದು ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಆಯ್ತು. ನಾವು ಸಂಪಾದನೆ ಮಾಡಬಹುದು, ಹಣ ಸಂಪಾದನೆ ಮಾಡ್ಲಿಕ್ಕೆ ಬಹಳಷ್ಟು ಜನ ಮಾಡ್ಲಿಕ್ಕೆ ಆಗುತ್ತೆ. ಆ ಹಣವನ್ನ ಉಪಯೋಗ ಮಾಡಬೇಕು, ಕರೆಕ್ಟ್. ನಿಂತ ನೀರು ಆಗಬಾರ್ದು ಯಾವಾಗಲೂ. ಅದಕ್ಕಾಗಿ ನಾವು ನಮ್ಗೇನು ಆದಾಯ ಬಂತ, ನಮ್ಮ ಹತ್ರ ಏನು ಬಂತ ಹಣ, ಅದನ್ನೆಲ್ಲ ಸಮಾಜಕ್ಕೆ ಕೊಡ್ತಾ ಇದ್ದೇವೆ. ಈಗ ಸಮಾಜಕ್ಕೆ ಕೊಡೋದು ಅಂದ್ರೆ ಯಾವ ರೀತಿ ಕೊಡೋದು? ಸಮಾಜಕ್ಕೆ ಕೊಂಡು ಈಗ ನಾವು ಈ ಟ್ರಸ್ಟ್, ವಿಕಾಸ್ ಎಜುಕೇಶನ್ ಟ್ರಸ್ಟ್ ಅಂತ ಹೇಳಿದ್ದೆ. ಈ ಟ್ರಸ್ಟ್ ಮುಖಾಂತರ ಬಂದಂತ ಹಣ, ಏನು ಹಣ ಬಂದರೂ ಇದಕ್ಕೆ ಬಂದಂಥ ಹಣ ಟ್ರಸ್ಟಿಗೆ ಬರ್ತದೆ. ಟ್ರಸ್ಟಿಂದ ಎಜುಕೇಷನ್ಗೆ, ದೀನ ದಲಿತರಿಗೆ, ಎಲ್ಲ ವರ್ಗಕ್ಕೆ ನಾವು ಕೊಡ್ತೇವೆ. ತುಂಬ ಜನ ಈಗ ವಿದ್ಯಾರ್ಥಿಗಳು ಬರ್ತಾರೆ, ವಿದ್ಯಾರ್ಥಿಗಳು ಎಜುಕೇಷನ್ಗೆ ಬೇಕಾದಷ್ಟು ಹಣ ಬೇಕಾಗಿದೆ ಈಗ. ಮತ್ತು ಎಲ್ಲರಿಗೂ ಸಮಯ ಈಗ ಮೊನ್ನೆ ಒಂದು ಡಾಕ್ಟ್ರು ಕಲಿಯೋ ತನಕ ನಾವು ಕೆಲವು ಮಕ್ಕಳನ್ನು ತಗೊಂಡಿದ್ದೇವೆ. ಇಲ್ಲಿಂದ ಸ್ಟಾರ್ಟ್ 1ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿ ವೈದ್ಯರಾಗಬೇಕು, 1ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿ ಇಂಜಿನಿಯರ್ ಆಗಬೇಕು, ಇಂಥದ್ದೆಲ್ಲ ನಾವು ಮಕ್ಕಳನ್ನು ತಗೊಳ್ತೇವೆ. ಆದರೆ ನಾನು ಇಷ್ಟರ ತನಕ ಯಾರಿಗೂ ಅದನ್ನ ಡಿಸ್ಕ್ಲೋಸ್ ಮಾಡಲಿಲ್ಲ. ಇವತ್ತು ನಿತಿನ್ ಕೇಳಿದಕ್ಕೆ ನಾನು ಇದನ್ನು ಮಾತ್ರ ಹೇಳ್ತಾ ಇದ್ದೇನೆ. ನಾವು ಎಷ್ಟು ಮಕ್ಕಳು ನಮ್ಮ ಹತ್ರ ಇದ್ದಾರೆ ಇಲ್ಲಿ, ನಾವು ಅದನ್ನು ಒಂದು ಧರ್ಮ ಇದಿದೆ, ಒಂದು ಕ್ರಮ ಇದೆ ಅಲ್ಲ, ಹೌದಪ್ಪ, ದಾನ ಕೊಟ್ಟದ್ದು ಹೇಳಬಾರದು ಅಂತ. ಇದು ನಾವು ಹೇಳ್ಬೇಕಾಗಿದ್ದಂದ್ರೆ ನಾವು ಏನ್ ಮಾಡ್ತೇವೆ, ಈ ದುಡ್ಡನ್ನೇ ಏನ್ ಮಾಡ್ತೇವೆ ಇಲ್ಲಿಗೆ ಬಂದ. ಇಲ್ಲಿ ದುಡ್ಡು ಬಂದದನ್ನ ನಾನು ಮನೆ ಕೊಂಡೋಗುದಲ್ಲ, ಇಲ್ಲ ಬಿಸ್ನೆಸ್ ಮಾಡುದಲ್ಲ, ಇಲ್ಲ. ನನಗೆ ಬಿಸ್ನೆಸ್ ಮಾಡ್ಲಿಕ್ಕೆ ನನ್ನ ಬೇರೆ ಇದೆ. ಪಾಲೆಮಾರ್ ಗಾರ್ಡನ್ ಇದೆ, ಅದು ನನ್ನ ಸ್ವಂತದ್ದು. ಪಾಲೆಮಾರ್ ಗಾರ್ಡನ್, ಪಾಲೆಮಾರ್ ಫಾರ್ಮ್, ಮತ್ತೆ ನೇತ್ರಾವತಿ ಸಭಾಭವನ ಅಂತ ಇದೆ, ಅದು ಸಹ ನಮ್ಮದೇ. ಅದನ್ನು ದೇವಸ್ಥಾನಕ್ಕೆ ಕೊಟ್ಟಿದ್ದೇವೆ ನಾವು. ಆ ದೇವಸ್ಥಾನ ಬಂದ ಆದಾಯ ದೇವಸ್ಥಾನ ರನ್ ಆಗ್ಬೇಕು, ದೇವಸ್ಥಾನದಲ್ಲಿ ಕೆಲವು ಕೆಲಸಗಳೆಲ್ಲ ಆಗುತ್ತೆ, ಆ ಕೆಲಸಕ್ಕೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಅದನ್ನು ಸಹ ಈಗ ನಿರ್ಮಾಣ ಮಾಡಿ ದೇವಸ್ಥಾನಕ್ಕೆ ಕೊಡ್ತಾ ಇದ್ದೇವೆ. ನಾಳೆ ಇದನ್ನು ನಾವು ಲೋಕಾರ್ಪಣೆ ಮಾಡುವಾಗ ಅದೂ ಇದೆ. ನೇತ್ರಾವತಿ ಸಭಾಭವನ, ಪಾಲೆಮಾರ್ ಗಾರ್ಡನ್, ಪಾಲೆಮಾರ್ ಫಾರ್ಮ್, ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್. ಅದು ಕೂಡ ಪಾಲೆಮಾರ್ ಅಂದ್ರೆ ನನ್ನ ಹೆಸರಲ್ಲ, ಅದು ನಿಮ್ಮ ಹೆಸರು ಅಲ್ವಾ? ನನ್ನ ಹೆಸರು ಅಲ್ಲ ಅದು. ಪಾಲೆಮಾರ್ ಅಂದ್ರೆ ನನ್ನ ಮನೆ ಇರುವ ಜಾಗಕ್ಕೆ ಪಾಲೆಮರ ಕಂಡಿರ್ಬೋದು, ಅಲ್ಲಿ ಒಂದು ಪಾಲೆಮರ ಇದೆ ಎದುರು. ಹೌದು, ಆ ಪಾಲೆಮರವೇ ನನ್ನ ಮನೆಯಲ್ಲಿ, ಒರಿಜಿನಲ್ ಮನೆಯಲ್ಲಿ ಒಂದು 50-60 ಪಾಲೆಮರಗಳಿತ್ತು. ಹಾಲೆದ್ ಮರ ಅಂತ ಕನ್ನಡದಲ್ಲಿ ಹೇಳಿದ್ರೆ ಹಾಲೆ ಮರ, ಹಾಲು ಕೊಡುವಂತ ಮರ. ಆ ಅದಕ್ಕೆ ತುಳುವಿನಲ್ಲಿ ಪಾಲೆಮಾರ್ ಅಂತ ಹೇಳುದು. ಆ ಪಾಲೆಮಾರಲ್ಲಿ ನಮ್ಮ ಮನೆ ಹಾಗೆ ಇರುವುದರಿಂದ ಪಾಲೆಮಾರ್ ಅಂತ ಆಯ್ತು. ಅದು ನಮ್ಮ ಮನೆ ಇರುವ ಜಾಗ ಅದು. ಓಕೆ, ಈಗ ಪಾಲೆ ಮರ ಅದು ತಾವು ಇಲ್ಲಿ ಬಂದು ಇಲ್ಲಿ ಒಂದು ಇತ್ತು. ನಾನು ಮತ್ತೆ ಅದೊಂದು ಸಂಕೇತ ಏನು ಅಂದ್ರೆ, ನಾನು ಎಲ್ಲಿ ಭೂಮಿಯನ್ನ ಖರೀದಿ ಮಾಡಿದ್ರು ಒಂದು ಪಾಲೆ ಮರ ಇರ್ತದೆ, ಅದರಲ್ಲಿ ನಟುವುದಿಲ್ಲ, ನಾನು ನಡುವುದಿಲ್ಲ, ಅದನ್ನೇ ನಾನು ಬೆಳೆಸಿಬಿಡುತ್ತೆ ಅಲ್ಲಿಗೆ. ಈಗ ಅಲ್ಲಿ ಒಂದು ಕಟ್ಟೆ ತರ ಕಟ್ಟಿದಿರಿ? ಹೌದು, ಅದು ಪಾಲೆ ಮರ ಅದು ಒಂದೇ ಇತ್ತು, ಒಂದನ್ನು ಬೆಳೆಸಿ. ಹಾಗೆ ನಂದು ಅಲ್ಲಿ ಕೆಳಗೋದ್ರು ಅಲ್ಲಿ ಇದೆ, ಅಲ್ಲಿ ನಾಗನ ಸಾನ್ನಿಧ್ಯ ಇರ್ತದೆ, ಅದನ್ನು ಚಂದ ಮಾಡಿ ಬೆಳೆಸ್ತೇವೆ. ಪಾಲೆ ಮರ ಇರ್ತದೆ, ನಾಗನ ಇರ್ತಾನೆ, ಅವರಿಗೂ ಒಳ್ಳೆ ಅನುಕೂಲ ಮಾಡಿಕೊಡುವಂಥದ್ದು ಇದೆಲ್ಲ ನಂದು. ಅದು ನಾಗನಿಗೆ ಆರಾಧನೆ ಅಂತ ಹೇಳಿದ್ರೆ ಪ್ರಕೃತಿ ಆರಾಧನೆ. ಕರೆಕ್ಟ್. ಆ ಪ್ರಕೃತಿಗೆ ಹೆಚ್ಚು ನಾವು ಒತ್ತು ಕೊಡ್ತೇವೆ. ಹಾಗೆ ಮರ ಯಾವ್ದಿದ್ರು ಸಹ ಮರವನ್ನ ನಾವು ಕಡಿಯುವುದೇ ಇಲ್ಲ. ಮರ ಇದ್ದಾಗ ನೀವು ಪಾಲೆಮಾರ್ ಗಾರ್ಡನ್ ನೋಡಿರ್ಬೇಕು. ಹೌದಪ್ಪ, ಅಲ್ಲಿ ಒಂದು ಮರವನ್ನು ಕಡಿಯದೆ ಹೆಚ್ಚು ಮರಗಳನ್ನು ಹಾಕ್ತಾ ಇದ್ದೇವೆ ಅಲ್ಲಿ. ಗ್ರೀನರಿ ಫುಲ್. ಅದು ಇಲ್ಲಿ ಕೂಡ ಹಾಗೆ ಮರ ಇಲ್ಲ, ಇದ್ದದ್ದನ್ನು ಉಳಿಸ್ಕೊಂಡಿದ್ದೇವೆ. ಸಾಕಾಗ್ಲಿಲ್ಲ ಹೇಳಿ ನಿನ್ನೆ ಫಾರೆಸ್ಟ್ನವರು 1800 ಗಿಡ ಕೊಟ್ಟಿದ್ದಾರೆ, ಇನ್ನೂ 3-4 ಗಿಡ ಕೊಡ್ತೇವೆ ಹೇಳಿದ್ದಾರೆ. ಅದನ್ನು ಹಾಕಿದ್ರೆ ಇಡೀ ಅರಣ್ಯ ಆಗ್ತದೆ ಇಲ್ಲಿ. ಓಕೆ. ಹಾಗಾದ್ರೆ ಪಾಲೆಮರ ಸರ್ ಇದೊಂದು ಸಕ್ಸಸ್ ಅಂತ ಬಂದಾಗ ಒಂದು ಪಾಲೆಮರ ಮತ್ತು ನಾಗದೇವರು ಅಂತ ಹೇಳ್ತೇನೆ. ಹೌದಾ? ಅದು ಇರ್ತದೆ. ಓಕೆ, ನಿಜವಾಗ್ಲೂ ಕೂಡ ಕೋ ಇನ್ಸಿಡೆನ್ಸ್ ಗೊತ್ತಿಲ್ಲ, ಬಟ್ ಏನಂತ ಹೇಳಿದ್ರೆ ಅದೊಂದು ನಂಬಿಕೆ ನೋಡಿ. ಎಲ್ಲಿ ಪಾಲೆಮಾರ್ ಸರ್ ಇದ್ದಾರೆ, ಸೊ ಅವರ ಹೆಸರು ಅಂತ ಅಲ್ಲ, ಆ ಒಂದು ಪಾಲೆ ಮರ ನೋಡಿ, ಅದು ಪಾಲೆಮಾರ್ ಆಗಿರುವಂಥದ್ದು. ಸೊ ಅದೇ ಮರ ನಾನು ನೋಡ್ಕೊಂಡೆ ಬಂದಾಗ. ಸೊ ಅದನ್ನು ನಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಬಂದಿದೆ ನೋಡಿ. ಹೌದು, ಒಳ್ಳೆ ಬಂದಿದೆ. ಸಾಯ್ಲಿಕ್ಕೆ ಹೋಗ್ತಿತ್ತು, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿ ಬಹಳ ಚಂದ ಬಂದಿದೆ. ಸೊ ಹಾಗೆ ಈ ಒಂದು ಉದ್ದೇಶ ಏನಂತ ಹೇಳಿದ್ರೆ ಇದನ್ನ ಸಮಾಜಕ್ಕೆ ಕೊಡ್ಬೇಕು ಟ್ರಸ್ಟ್ ಮುಖಾಂತರ. ಯಾಕೆ ವೈ ಇದನ್ನೇ ಚೂಸ್ ಮಾಡಿದಿರಿ? ಇದು ಟ್ರಸ್ಟ್ ಮಾಡಿದ ಉದ್ದೇಶ ಇದ್ರೆ ಇನ್ಕಮ್ ಏನ್ ಬರ್ತದೆ. ಒಂದು 7-9 ಎಕರೆ ಜಾಗ ಇತ್ತು, ಆ ಜಾಗವನ್ನ ಇದಕ್ಕೆ ಉಪಯೋಗ ಮಾಡುವ ಅಂತ ಹೇಳಿ ಇದ್ರ ಇನ್ಕಮ್ ಬಂದದನ್ನ ಸಂಪೂರ್ಣ ಇದಕ್ಕೆ ಹೋಗ್ಲಿ ಅಂತ ಹೇಳಿ ಟ್ರಸ್ಟ್ ಆಕ್ಟಿವಿಟೀಸ್ ಮಾಡುವಾಗ ನಮ್ಗೆ ದುಡ್ಡು ಹಣ ಬೇಕಾಗ್ತದೆ. ಹೌದಪ್ಪ. ಹಣ ಇದರಿಂದ ಬಂದದನ್ನು ಮತ್ತೆ ನಾವು ಯಾವುದಕ್ಕೆ ಉಪಯೋಗ, ನಮ್ಮ ಸ್ವಂತಕ್ಕೆ ಉಪಯೋಗ ಮಾಡುವಂಥದ್ದು ಏನಿಲ್ಲ.
ಹಾಲಲ್ಲಿ ಎಸ್ಕಲೇಟರ್ ಕೂಡ ಇದೆ. ಸೊ ಏನು ಹೊಸ ಎಕ್ಸ್ಪೀರಿಯನ್ಸ್ ನಮ್ಗಳಿಗೆ. ಎಕ್ಸ್ಪೀರಿಯನ್ಸ್ ಅಂದ್ರೆ ಜನರಿಗೆ ಊಟಕ್ಕೆ ಹೋಗ್ಲಿಕ್ಕೆ ಆಗ್ತದೆ. 6 ಲಿಫ್ಟ್ ಇದೆ ಬೇರೆ ಬೇರೆ, ಹೌದು, ಮೆಟ್ಲು ಇದೆ, ಹೋಗ್ಬೋದು. ಆದ್ರೆ ಕೆಲವು ಸಂದರ್ಭದಲ್ಲಿ ಕೆಲವರಿಗೆ ಬರ್ತದೆ, ಇನ್ನೂ ಸೌಕರ್ಯ ಬೇಕು ಅಂತ ಹೇಳೋದಕ್ಕೆ ಇದು ಹೋಗುವಾಗ ಮೇಲೆ ಹೋಗುವಾಗ ಸರಿಯಾಗಿ ಹೋಗ್ಲಿ ಅವರು ಅಲ್ಲ. ಇದು ಹೊಸ ಎಕ್ಸ್ಪೀರಿಯನ್ಸ್ ನಮ್ಗಳಿಗೆ. ಅಂದ್ರೆ ಮಾಲ್ಗಳಲ್ಲಿ ನೋಡ್ತೀವಿ, ಒಂದು ಹಾಲ್ಗಳಲ್ಲೂ ಕೂಡ ಇದೆ. ಮಾಲ್ಗಳಿಗೆ ಮಾತ್ರ ಸೀಮಿತ ಆಗಿರಬಾರ್ದು, ಸಾಮಾನ್ಯ ಜನರಿಗೂ ಇದು ಬರಬೇಕು ಅಲ್ವಾ. ನೋಡಿ, ಈಗ ಹೋದಾಗ ನಾವು ಬೇರೆ ಬೇರೆ ಕಡೆಗಳ ನೋಡಬಹುದು. ಫಸ್ಟ್ ಒಂದು ಲಕ್ಸುರಿ ಆಗಿರುತ್ತೆ, ಒಳಗಡೆ ಏನೋ ಒಂದು ರೀತಿಯಲ್ಲಿ ಇರುತ್ತೆ. ಆದ್ರೆ ಇಲ್ಲ, ಪ್ರತಿಯೊಂದು ವರ್ಕ್ಗಳ ನೀವು ನೋಡಿದ್ರೆ ಪ್ರತಿಯೊಂದು ಕಡೆಗಳ ಒಂದು ಸಣ್ಣ ಹುಡುಕು ಕೂಡ ಕಾಣ್ಲಿಕ್ಕೆ ಸಿಗುದಿಲ್ಲ. ಪರ್ಫೆಕ್ಟ್ ಆಗಿದೆ, ಪರ್ಫೆಕ್ಟ್. ನಾವು ಮಾಡಿದ ಮೇಲೆ ಅಂದ್ರೆ ಯಾಕಂದ್ರೆ ನಾವು ನಮ್ಮ ಸಂಸ್ಥೆ ಗೊತ್ತಿದೆ ನಿಮಗೆ, ಲ್ಯಾಂಡ್ ಲಿಂಕ್ಸ್ ಅಂತ ಸಂಸ್ಥೆ 45 ವರ್ಷಗಳ ಚರಿತ್ರೆ ಇರುವಂತ ಒಂದು ಸಂಸ್ಥೆ. ಆ ಸಂಸ್ಥೆ ಮೇಲೆ ಒಂದು ಕಪ್ಪು ಚುಕ್ಕೆ ಈ ತನಕ ಬಂದಿಲ್ಲ. ಆದ್ರೆ ನಾವು ಇಂಥ ಒಂದು ಹಾಲ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಾಗ ಏನಾದ್ರೂ ಒಂದು ಕಪ್ಪು ಚುಕ್ಕೆ ಜನರಿಗೆ ಅನಾನುಕೂಲತೆ ಅಂತ ಹೇಳಿದ ತಕ್ಷಣ ಎಲ್ಲ ಅದನ್ನ ದೊಡ್ಡ ಸುದ್ದಿ ಆಗೋದು, ಅದು ಆಗಬಾರ್ದು. ಅದರಲ್ಲಿ ಸಂಪೂರ್ಣವಾಗಿ ಅವರಿಗೆ ಬೇಕಾದಾಗಿರ್ಬೇಕು ಅಂತ ಹೇಳುವಂಥದ್ದನ್ನ ಇಲ್ಲಿ ಮನದಟ್ಟು ಮಾಡ್ಕೊಂಡು ಇದನ್ನ ಕೆಲಸ ಮಾಡಿಸಿದ್ದು ನಾವು. ಎಸ್ ಸರ್. ಇದು ನೋಡಿ, ಇದು ಊಟದ ಹಾಲ್, ಇದೇ ಒಂದು ಫಂಕ್ಷನ್ ಮಾಡೋ ಹಾಲ್ ತರ ಇದೆ. ಸೊ ಈಗ ಕೆಲವರು ಹೇಳ್ತಾರೆ ಫಂಕ್ಷನ್ ಮಾಡ್ಲಿಕ್ಕೆ ಕೊಡಿ ನಮಗೆ ಅಂತ. ಊಟದ ಹಾಲ್ ಇದು. ಕರೆಕ್ಟ್ ಅಲ್ವಾ? ಮದುವೆ ಆಗುವಂತ ಮನ್ಸಾಗ್ತದ ಅಲ್ಲ. ಏನೆಲ್ಲ ಫಂಕ್ಷನ್ ಮಾಡುವಂತ ಮೈಂಡ್ ಸೆಟ್ ಅಲ್ಲಿ ಇದೀರಿ ಇಲ್ಲಿ? ನಾವು ಕಲ್ಚರಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅನ್ನುವಂಥದ್ದು ಒಂದು ಮೇಯ್ನ್ ನಮ್ದು. ಕಲೆ ಬೆಳೆದ ಹಾಗೆ ನಮ್ಮ ಜನರ ತಲೆ ಬೆಳೀತದೆ. ಹೌದು, ಹಾಗೆ ಕಲೆ ಬೆಳೆಸಬೇಕು, ಕಲೆಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಇವತ್ತು ಯಕ್ಷಗಾನ ಇರಲಿ, ಬೇರೆ ಬೇರೆ ನಾಟಕಗಳಿರಲಿ, ಇದೆಲ್ಲ ಹಾಲಿನ ಕೊರತೆಯಿಂದ ಕೆಲವು ಕಡೆಯಲ್ಲಿ ಏನಾಗೋದಿಲ್ಲ. ಯಾಕಂದ್ರೆ ಆ ಯಕ್ಷಗಾನ ಕಲಾವಿದರಿಗೆ ದುಡ್ಡು ಕೊಡ್ಲಿಕ್ಕೆ ಆಗ್ತದೆ ನಮಗೆ. ಅದನ್ನು ಉಚಿತ ಮಾಡಿ, ಸಾಮೂಹಿಕ ಯಾವುದೇ ಕಾರ್ಯಕ್ರಮಗಳಾಗುವಾಗ ಅದಕ್ಕೆ ಉಚಿತ ಕೊಟ್ಟು ಜನರನ್ನು ಪ್ರೋತ್ಸಾಹ ಮಾಡಿ ಅಂತ ಒಂದು ಈ ಕಲ್ಚರಲ್ ಪ್ರೋಗ್ರಾಮ್ಗಳಿಗೆ ಬೇರೆ ಮತ್ತೆ ನಾಟಕ ಇರಲಿ, ಕಲ್ಚರಲ್ ಇರಲಿ, ಬೇರೆ ಬೇರೆ ಸಾಮೂಹಿಕ ಏನಾದರೂ ಕಾರ್ಯಕ್ರಮ ಇದ್ರೆ ಅಂಥದ್ದು ಇಂಥ ಕಾರ್ಯಕ್ರಮ ಹೆಚ್ಚು ಪ್ರೋತ್ಸಾಹ ಕೊಡುವ ಅಂತ ಹೇಳುವಂಥ ನಿಟ್ಟಿನಲ್ಲಿ ಇದನ್ನು ನಾವು ಮಾಡಿದೆ. ಕರೆಕ್ಟ್ ಅಲ್ವಾ? ಇದೆಲ್ಲ ನೋಡಿದಾಗ ಖುಷಿ ಆಯ್ತು ತಮ್ಗಳಿಗೆ. ಅಂಡ್ ಆ ರೀತಿ ಇದ್ದಾಗ ಬಹಳಷ್ಟು ಲಕ್ಸುರಿ ಇದೆ, ಚೆನ್ನಾಗಿದೆ, ಗೊತ್ತಿದೆ. ಆದ್ರೆ ರೇಟ್ ಏತಾಪಣೋದು ನಿಖುಲ್ ಮಾತಕ್ಕೆ ಏನೊಂದಿಲ್ಲ. ಸೊ ರೇಟ್ ಎಷ್ಟಾಗುತ್ತೆ, ಸೊ ಅದರ ಬಗ್ಗೆ ಮಾತಾಡೋಣ. ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಅಲ್ಲಿ ಒಂದಕ್ಕಿಂತ ಒಂದು ವಿಶೇಷ, ನಿಜವೂ ಆಶ್ಚರ್ಯ ಆಗುತ್ತೆ. ಈಗ ನಾನು ನೋಡಿದಾಗಿದ್ದು ವಿಶಾಲವಾಗಿರುವಂತಹ ಕಿಚನ್ ವ್ಯವಸ್ಥೆ ಕೂಡ ಇಲ್ಲಿದೆ. ಇದು ವೆಜ್, ಬಹುಶಃ ನಾನ್ ವೆಜ್ ಆ ಕಡೆ ಇದೆ. ಸೊ ಏನ್ ಹೇಳ್ತೀರಾ ಸರ್? ಇದೆಲ್ಲ ನೋಡಿದಾಗ ನಂಗೆ ಸತ್ಯ ಹೊಸ ಎಕ್ಸ್ಪೀರಿಯನ್ಸ್ ಇದೆಲ್ಲವೂ ಕೂಡ. ಇದು ನೋಡಿ, ಇದು ಹೈಜಿನಿಕ್ ಕಿಚನ್. ಎಲ್ಲಾ ಕಡೆಯಲ್ಲಿ ನೀವು ಕಿಚನ್ ನೋಡಿರ್ಬೋದು. ಹೌದಪ್ಪ. ಅದನ್ನ ನೋಡ್ಲಿಕ್ಕೆ ನಮ್ಗೆ ಕಷ್ಟ ಆಗ್ತದೆ, ಹೋಗ್ಲಿಕ್ಕೂ ಕಷ್ಟ ಆಗುತ್ತೆ. ಇದು ಹೈಜಿನಿಕ್ ಅಂತ ಹೇಳಿದ್ರೆ ಪ್ರತಿ 15 ನಿಮಿಷಕ್ಕೊಮ್ಮೆ ಇಲ್ಲಿ ಕ್ಲೀನ್ ಮಾಡ್ತಾ ಇರ್ತಾರೆ. ಅದೇ ಕ್ಲೀನಿಂಗ್ ವ್ಯವಸ್ಥೆ ಸಹ ಮಾಡಿದ್ದೇವೆ ನೋಡಿ. ಇದು ಯಾವುದೇ ತರಕಾರಿ ಅಂತ ತಂದ್ರೆ ಇಲ್ಲಿ ಇಡುವಂತದ್ದು ವ್ಯವಸ್ಥೆಗಳು ಯಾವುದೇ ಹಾಲ್ಗಳಲ್ಲಿ ಇಂಥ ವ್ಯವಸ್ಥೆ ಇಲ್ಲ ಅಲ್ವಾ? ಓಕೆ, ನೋಡಿದ್ದು ತರಕಾರಿ, ಹಣ್ಣು, ಹಂಪಲು ಅಥವಾ ಹಾಲು ಎಂತ ತಂದ್ರೆ ಸ್ಟೋರ್ ಮಾಡಬಹುದು. ಓಕೆ, ಎಲ್ಲ ಪರ್ಫೆಕ್ಟ್ ಸರ್. ನಾನು ಒಂದು ವಿಚಾರ ಅಂತ ಹೇಳಿದ್ರೆ, ಇಲ್ಲ ಎಲ್ಲವೂ ಕೂಡ ನಾನು ಇದು ಎಕ್ಸ್ಪೆಕ್ಟೇ ಮಾಡಿಲ್ಲ. ಇಂಥ ಕಿಚನ್ ಇದೆ, ಈ ರೀತಿ ಇದೆ ಸಿಸ್ಟಮ್, ಎಕ್ಸ್ಪೆಕ್ಟೇ ಮಾಡಿಲ್ಲ ಟು ಬಿ ಫ್ರಾಂಕ್ಲಿ. ಡೀಪ್ ಫ್ರೀಜರ್ ಎಲ್ಲ ಇದೆ ಅಲ್ಲ? ಓಕೆ. ಇದು ಇದು ರೂಮಿನ ರೂಮ್, ಅದೇ ಲಿಫ್ಟರ್ ರೂಮ್. ನನಗೆ ಶಾಕ್ ಆಗ್ತದೆ ನೋಡಿದಾಗ. ಖಾಲಿ ಈ ಸಾಮಗ್ರಿ ಕೊಂಡೋಗ್ಲಿಕ್ಕೆ, ಅಡಿಗೆ ಮಾಡಿ ಅಡಿಗೆ ಮೇಲೆ ಕೆಳಗೆ ಕೊಂಡೋಗೋದಿದ್ರೆ, ಅಥವಾ ಹೊರಗೆ ಕ್ಯಾಟ್ರಿಂಗ್ನವರು ಹೊರಗೆ ಮಾಡಿ ತರ್ತಾರೆ, ತಂದಾಗ ನಾವು ಮೇಲೆ ಕೊಂಡೋಗ್ಬೇಕು. ಅದು ಈ ಒಂದು ಆ ಟೆಂಪೋದಲ್ಲಿ ತಂದು ಈ ಟೆಂಪೋ ಸೀದಾ ಇದ್ರ ಒಳಗಡೆ ಬಂದು ಸೀದಾ ಮೇಲೆ ಹೋಗ್ತದೆ. ಟೆಂಪೋ ಮೇಲೆ ಹೋಗುದು. ಟೆಂಪೋ ನಿಲ್ಲುವಂತಹ ಒಂದು ಲಿಫ್ಟ್ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಅಲ್ಲಿ ಇದೆ. ಸೊ ಇದನ್ನ ಒಂದು ವಿಷನ್ ಅಂತ ಹೇಳ್ತೀವಿ, ಒಂದು ದೂರದೃಷ್ಟಿ. ಅಂದ್ರೆ ಎಲ್ಲವೂ ಕೂಡ ಬದಲಾಗ್ತಾ ಇದೆ. ನಮ್ಮ ಹಾಲ್ ನ ಸಿಸ್ಟಮ್, ಫಂಕ್ಷನ್ ಗಳ ಸಿಸ್ಟಮ್ ಬಹುಶಃ ಇಲ್ಲಿಂದ ಬದಲಾಗುತ್ತೆ, ಬಹುಶಃ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಇಂದ. ಯಾಕಂದ್ರೆ ಇಂಥ ಒಂದು ಹೊಸ ವಿಷನ್ ನಮ್ಮ ಮಂಗಳೂರಿಗೆ ಸಿಕ್ಕಿದೆ. ಸೊ ಇದೊಂದು ದೊಡ್ಡ ಏನು ಸಣ್ಣ ಲಿಫ್ಟ್ ಗಳನ್ನ ನಾವು ನೋಡ್ತಾ ಇದ್ವಿ. ಒಂದು 4 ಜನ ನಿಂತಾಗ ಅಲ್ಲಿ ಜಾಮ್ ಆಗ್ತಾ ಇದ್ವಿ ನಾವು. ಸೊ ನೋಡಿ, ಇದು ಹೆವಿ.
ಎಸ್, ಇಲ್ಲಿಂದ ಬರುವಂತದ್ದು ಟೆಂಪೋಗಳು ಬಂದ್ರೆ ಇಲ್ಲಿ ಒಳಗಡೆ ನೋಡಿ ಬಿರಿಯಾನಿದ್ದು ಅಲ್ಲಿ, ಇದು ಅಲ್ಲಿ ಬರ್ತದೆ. ಅಲ್ಲಿಂದ ಲೋಡ್ ಮಾಡಿ ಸೀದಾ ಇಲ್ಲಿಗೆ ತರುದು. ನಮ್ಮ ಗ್ಯಾಸ್ ಗೀಸ್ ಏನಿಲ್ಲ, ಅದಕ್ಕೆ ಕಟ್ಟಿಗೆದ್ದು ಬಿರಿಯಾನಿ ಎಲ್ಲ ಅಲ್ಲಿ ಆಗುದು. ಓ ಅಲ್ಲಿಯಾ? ಹಾಗೆ ಇನ್ನು ಮೇಲಕ್ಕೆ ಹೋಗೋಣ ಸರ್ ಒಂದ್ಸಲ. ಎಸ್, ನೆಕ್ಸ್ಟ್ ಫ್ಲೋರ್ ಅಲ್ಲಿ ಏನಿದೆ ಅನ್ನುವಂಥದ್ದು. ಕೆಲವರಿಗೆ ರೂಮ್ಸ್ ಎಲ್ಲಿ ಇದೆ ಎಂತದ್ದು ಗೊತ್ತಿಲ್ಲ. ಎಲ್ಲ ನಮ್ಗೆ ಒಂದ್ಸಲ ನೋಡಿದಾಗ ಕನ್ಫ್ಯೂಷನ್ ಆಗುತ್ತೆ. ನಾನ್ಸ ನೋಡ್ಕೊಂಡು ಬಂದೆ. ಎಸ್, ಇದು ನಮ್ಮದು ವ್ಯಾಲಿ ವ್ಯೂ ಅಲ್ಲ. ಓಹೋ ಹೋ ಹೋ. ಓ ಇಲ್ಲೂ ಕೂಡ ಅದ್ಭುತ, ಒಂದು ಇವೆಂಟೇ ಮಾಡಬಹುದು ಆ ರೀತಿ ಇದೆ. ಇದು 500 ರಿಂದ 600 ಜನಕ್ಕೆ ಆಗ್ತದೆ. ಎಲ್ಲ ಕಡೆಗಳು ನೋಡಿದ್ರು ಕೂಡ ಈ ಸೀಟ್ಗಳು ಅದೇ ರೀತಿ ಅಲ್ವಾ, ಲಕ್ಸುರಿ ಮೇಂಟೈನ್ ಮಾಡ್ತೀರಿ. ಒಂದು ಪರ್ಫೆಕ್ಷನ್, ಎಲ್ಲವೂ ಕೂಡ ಕ್ವಾಲಿಟಿ ಪ್ರತಿಯೊಂದರಲ್ಲೂ ಕೂಡ ಕಾಣುತ್ತೆ ನೋಡಿ. ಎಸ್, ಇದು ವ್ಯಾಲಿ ವ್ಯೂ ಅಂತ ಅಲ್ವಾ ಸರ್? ಇದು ಕೂಡ ಅಂದ್ರೆ ಬೇರೆ ಊಟಕ್ಕೆ ಅಥವಾ ಬೇರೆ ಇಲ್ಲಿ ಕೂಡ ಫಂಕ್ಷನ್ ಮಾಡಬಹುದು? ಫಂಕ್ಷನ್ ಮಾಡ್ತಾರಲ್ಲ, ಸಣ್ಣ ಫಂಕ್ಷನ್ ಅವರು. ಎಸ್ ಹೌದು, ಒಂದು ರೌಂಡ್ ಟೇಬಲ್ ಊಟಕ್ಕೆ ಅಲ್ಲಿ ತಗೊಳ್ತಾರೆ. ಅಲ್ಲಿ ನೋಡಿ 2 ಗ್ರೀನ್ ರೂಮ್ ಇದೆ, ಆ ಕಡೆ ಈ ಕಡೆ. ಇಲ್ಲಿ ಇದೆ. ಇಲ್ಲೊಂದು ಎಷ್ಟು ಜನ? 500 ಜನ, 500 ರಿಂದ 600 ಜನಕ್ಕೆ ತೊಂದರೆ ಇಲ್ಲ. ಸಣ್ಣ ಬರ್ಡೇ ಫಂಕ್ಷನ್ ಅಥವಾ ಇನ್ನಿತರ ಇವೆಂಟ್ಗಳು ಮಾಡಿದಾಗ ಚೆನ್ನಾಗಿ ಬರುತ್ತೆ ಇಲ್ಲಿ. ವ್ಯೂಗೆ ಎಂಟ್ರೆನ್ಸ್ ಇಲ್ಲಿಂದ ಬರುತ್ತೆ. ಸೊ ಸಪರೇಟ್ ಒಳಗೆಯಿಂದ ಬರುವಂತದ್ದು, ಸಣ್ಣ ಹಾಲಿಗೆ ಹೋಗುವಂತ ದೊಡ್ಡ ಹಾಲಿಗೆ ಅಂತ ಸೀನ್ಗಳಿಲ್ಲ ಇಲ್ಲಿ. ಇಲ್ಲಂದ್ರೆ ಸಪರೇಟ್ ಆಗಿ ಇದಿದೆ, ಇದು ಎಂಟ್ರೆನ್ಸ್ ಇದೆ. ಸೊ ಅದ್ಭುತ ನಿಜವಾಗ್ಲೂ. ಅಲ್ಲಿ ಹೋದಾಗ ಬೇರೆ ಎಂಟ್ರೆನ್ಸ್, ಇದೊಂದು ಬೇರೆ ಹಾಲ್ಗೆ ಬಂದಂತ ಫೀಲ್ಗೆ ಬರುತ್ತೆ ಅಲ್ವಾ? ಸೊ ಇದು 3 ಕಾರ್ ಪಾರ್ಕಿಂಗ್ ನೋಡಿ. ಓಕೆ, 3 ಕಾರ್ ಪಾರ್ಕಿಂಗ್ ಈ ರೀತಿ ಇದೆ. ಹೌದು. ಓಹೋ, ಈ ಮಾಲ್ಗಳಲ್ಲಿ ನಾವು ನೋಡ್ತೀವಿ ಅದೇ ರೀತಿ ಅಲ್ವಾ? ಆ ಕಡೆ ವಿಶಾಲವಾಗಿರುವಂತ ಕಾರ್ ಪಾರ್ಕಿಂಗ್ ಮತ್ತೊಂದು ಕೆಳಗಡೆ ಇದೆ. ಇಲ್ಲ ಇದ್ರೆ ಅದನ್ನು ಸಹ ನಾವು ಈಗ ಇವೆಂಟ್ ಪ್ಲೇಸ್ ಆಗಿ ಕನ್ವರ್ಟ್ ಮಾಡ್ತೇವೆ. ಕಾರ್ ಪಾರ್ಕಿಂಗ್ ಇಲ್ಲದ್ರೆ ಫಂಕ್ಷನ್ ಇದ್ರೆ ಕಾರ್ ಪಾರ್ಕಿಂಗ್, ಇಲ್ಲದ್ರೆ ಇವೆಂಟಿಗೆ. ಹೌದು, ಅದು ಗ್ರೀನ್ ವ್ಯಾಲ್ಯೂ ಅಂತ ಹೇಳಿ ಇನ್ನೊಂದು ಮಾಡ್ತಾ ಇದ್ದೆ. ಇದು ಗ್ರೀನ್ ವ್ಯಾಲ್ಯೂ. ಇದು ನೋಡಿ ಸುತ್ತ ಕರೆಕ್ಟ್ ಮರ ನೋಡಿ. ಇಲ್ಲಿ ಈ ಕಡೆ ಮರ ಉಂಟು, ಆ ಕಡೆ ಮರ ಉಂಟು, ಎಲ್ಲ ಮರ. ಅದರ ಮಧ್ಯದಲ್ಲಿ ವ್ಯಾಲ್ಯೂ. ಓಪನ್ ಇವೆಂಟ್, ಓಪನ್ ಗ್ರೌಂಡ್ ಇವೆಂಟ್ ಮಾಡ್ಲಿಕ್ಕೆ. ಓಕೆ 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 ಓಕೆ. ಇದು ಬಾಲ್ಕನಿಯಲ್ಲಿ ಅಲ್ವಾ ಸರ್? ಇದು ಬಾಲ್ಕನಿ, ಸ್ಟೇಜ್. ಅದು ಬಾಲ್ಕನಿಯಲ್ಲಿ ಸ್ಟೇಜ್ ಕಾಣ್ತದೆ ಇಲ್ಲಿ ಕೂತ್ಕೊಂಡ್ರೆ. ಜೊತೆಗೆ ಇಲ್ಲಿ ಫುಲ್ ಕವರ್ ಮಾಡಿದಿರಿ ಗ್ಲಾಸ್ ಅಲ್ಲಿ. ಇದು ಗ್ಲಾಸ್, ಇದು ಸೆಕ್ಯೂರಿಟಿ ಮೇಲೆ ಸುರಕ್ಷತೆ. ಯಾಕಂದ್ರೆ ಮಕ್ಕಳು ಹೋದ್ರೆ ಇದು ಖಾಲಿ ಗ್ಲಾಸ್ ಇಲ್ಲದೆ ನಾವು ಬಿಟ್ರೆ ಹೌದಪ್ಪ ಎಲ್ಲಾದ್ರೂ ಸ್ವಲ್ಪ ತೊಂದರೆಗಳಾಗಬಹುದು ಅಂತ. ಬಹಳಷ್ಟು ಹಾಲ್ಗಳು ಅದೊಂದು ಮೇಲೆ ಬಂದಾಗ ಅದೊಂದು ಭಯ, ಮಕ್ಕಳು ಏನಾದ್ರು ಆ ಕಡೆ ಸಮಸ್ಯೆ ಆಗುತ್ತೆ ಅಂತ ಗ್ಲಾಸ್ ಅಲ್ಲ. ಸೊ ಈ ಕರ್ಟನ್ ಎಲ್ಲ ಮಾಡಿದಿರಿ, ಇದೆಲ್ಲ ಯುನಿಕ್ ಎಲ್ಲವೂ ಕೂಡ. ಹೌದು, ಇಲ್ಲಿ ಬೇರೆ ಫಂಕ್ಷನ್ ಆಗುದಿದ್ರೆ ಈ ಕರ್ಟನ್ ಕ್ಲೋಸ್ ಮಾಡ್ತೇವೆ ನಾವು. ಸಪರೇಟ್ ಬೇರೆಯವರಿಗೆ ಕೊಡಬಹುದು. ಇದು ಕೂಡ ಒಂದು ಹಾಲ್. ಇದು ಆರ್ಚಿಡ್ ಗ್ಯಾಲರಿ ಅಂದ್ರೆ ಇದೆ. ಈಗ ಆರ್ಚಿಡ್ ಗ್ಯಾಲರಿ ಇದೆ. ಇದು ನೋಡಿ, ಅದು ವೇದಿಕೆ ಉಂಟು, ಸಣ್ಣ ಪ್ಲಾಟ್ಫಾರ್ಮ್. ಅದು ನಾನು ಬಾಲ್ಕನಿ ಅಂತ ಹೇಳಿ ನೋಡ್ತಾ ಇದ್ದೇನೆ. ಮಾಡಬಹುದು. ದೊಡ್ಡ ಕಾರ್ಯಕ್ರಮ ಇದ್ರೆ ಇಲ್ಲಿಂದ ಇದನ್ನು ಓಪನ್ ಮಾಡಿಬಿಟ್ರೆ ಇಲ್ಲಿ ಟಿವಿ ಎಲ್ಲ ಬರ್ತದೆ. ಈಗ ಸೌಂಡ್ ಸಿಸ್ಟಮ್ಗಳೆಲ್ಲ ಇಲ್ಲಿ, ಅಲ್ಲಿ ಏನಾಗ್ತದೆ ಅದೆಲ್ಲ ಇಲ್ಲಿ ಕೇಳ್ತದೆ, ಕಾಣ್ತದೆ ಇಲ್ಲಿಂದ. ಸರ್ ಅದ್ಭುತ. ನಾನೇನು ಗೊತ್ತಾ, ಇಲ್ಲಿ ನೋಡಿದಾಗ ಏನೊಂದು ಬಾಲ್ಕನಿ ಅನ್ಕೊಂಡ್ರೆ, ಇಲ್ಲ ಇದು ಕೂಡ ಒಂದು ಹಾಲ್ ಅಂತ ಬಂದಾಗ ನಿಜವಾಗ್ಲೂ ಈ ಒಂದು ವಿಷನ್ ಇದೆಯಲ್ವಾ, ಅಮೇಝಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಹೊಸತು ಇದೆಲ್ಲವೂ ಕೂಡ ನನ್ಗಂತೂ ಬಹುಶಃ ಮಂಗಳೂರು ಮಟ್ಟದಲ್ಲಿ ನಾನು ನೋಡ್ಲಿಲ್ಲ, ಎಲ್ಲೂ ಕೂಡ ಇಂಥ ವಿಚಾರವನ್ನ ನೋಡ್ಲಿಲ್ಲ, ಇಂಥ ಹಾಲ್ಗಳನ್ನ. ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಹಾಲ್ ಬೇಡ, ಸ್ವಲ್ಪ ಸಣ್ಣ ಮಟ್ಟದ ಗ್ಯಾದರಿಂಗ್ ಅಂತ ಬಂದಾಗ ಇದನ್ನ ಚೂಸ್ ಮಾಡೋದು. ಇದು ಕೂಡ ಬೆಸ್ಟ್, ತುಂಬಾ ಚೆನ್ನಾಗಿದೆ, ಲಕ್ಸುರಿ ತರ ಕಾಣುತ್ತದೆ. ಇದು ಗ್ಲಾಸ್ ಎಲ್ಲ ಬಂದು. ಸೊ ಇದು ಎಲ್ಲಿ ಎಷ್ಟು ಜನ ಸೇರ್ಬೋದು ಸರ್? ಇಲ್ಲಿ 500. ಮತ್ತೆ ಫುಲ್ಲಿ ಎಕೋಸ್ಟಿಕ್. ಇಲ್ಲಿ ವಿಶೇಷತೆ ಅಂದ್ರೆ ಮಂಗಳೂರಿನಲ್ಲಿ ಯಾವ ಹಾಲ್ ಅಲ್ಲಿ ಹೋದ್ರು ಎಕೋ ಬರ್ತದೆ. ಮಾತಾಡಿದ್ರೆ ಯಾವುದೇ ಕಾರ್ಯಕ್ರಮಗಳು ಮಾಡಿದಾಗ ಬಹಳ ಸಮಸ್ಯೆ ಆಗ್ತದೆ. ಇಲ್ಲಿ ಅಂತದ್ದು ಇಲ್ಲೇ ಇಲ್ಲ. ಇದು ಸಂಪೂರ್ಣ ಇಂಡೋನೇಷ್ಯಾದವರು ಬಂದು ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟು ಹೋಗಿದ್ದಾರೆ. ಹೌದು, ಏನು ಅದಕ್ಕೆ ಬಹಳಷ್ಟು ಮುತುವರ್ಜಿ ಕೊಟ್ಟರೆ. ಎಕೋಸ್ಟಿಕ್ ನಾವು ಕಲ್ಚರಿಗೆ ಹೆಚ್ಚಿಗೆ ಗಮನ ಕೊಟ್ಟದ್ದಲ್ಲ. ಕಲ್ಚರಿಗಾಗಿ ಇವತ್ತು ಕಲ್ಚರ್ ಬೆಳೆಸ್ಬೇಕು, ಕಲ್ಚರನ್ನು ಉಳಿಸ್ಬೇಕು. ಆದರೆ ಯಾವುದೇ ಕಲೆಗಳು ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಬೇರೆ ಬೇರೆ ಕಲೆಗಳಿದೆ, ಅದರ ಅಳಿದು ಹೋಗಬಾರ್ದು.
ಈಗ ನಮ್ಮ ಹಾಲ್ ಇಂಥದ್ದಾದ್ರೆ ಪ್ರೋತ್ಸಾಹ ಕೊಟ್ಟಾಗ ಅದು ಬೆಳೀತದೆ ಅದು ಮತ್ತೆ ತನ್ನಷ್ಟಕ್ಕೆ. ಕರೆಕ್ಟ್ ಕರೆಕ್ಟ್. ಹೌದು. ಇದು ಡೈನಿಂಗ್, ಈ ಕಡೆ ಡೈನಿಂಗ್, ಈಗ ಡೈನಿಂಗ್ ಎಲ್ಲ ಸೆಟ್ ಮಾಡ್ಲಿಕ್ಕೆ ಉಂಟು. ಈ ಕಡೆ ಈ ಕಡೆ ಡೈನಿಂಗ್ ಅದಕ್ಕೆ ಅಲ್ವಾ 500 ಜನರು ಬಂದ್ರೆ, ಸೊ ಹಾಗೆ. ಹೌದು. ಇದು ಕಾನ್ಫರೆನ್ಸ್. ಇದು ಕಾನ್ಫರೆನ್ಸ್ ಹಾಲ್. ಓಕೆ. ಬಹುಶಃ ನಮ್ಮ ಮಂಗಳೂರಿನ ಹೋಟೆಲ್ ಮ್ಯಾನೇಜ್ಮೆಂಟ್ ಅಥವಾ ಹಾಸ್ಪಿಟಾಲಿಟಿ ಇದಕ್ಕೆಲ್ಲವೂ ಕೂಡ ಹೊಸ ಬ್ರ್ಯಾಂಡ್ ಇದೆ. ಈಗ ಹೊಸ ಬ್ರ್ಯಾಂಡ್ ಲಾಟ್ರಿ ಅವರು ಮತ್ತೆ ಯಾವುದೇ ಬೇರೆ ಬೇರೆ ಸಂಸ್ಥೆಗಳು ಬಂದಿದ್ದಾರೆ, ಈಗ ಬುಕ್ ಆಗಿದೆ. ನಾಡ್ದು ಕಾರ್ಯಕ್ರಮ ಇದೆ ಅವ್ರದ್ದೆಲ್ಲ ಅಲ್ವಾ. ಇದು ಕಾನ್ಫರೆನ್ಸ್ ಹಾಲ್ ಅಲ್ವಾ. ಕಾನ್ಫರೆನ್ಸ್ ವಿತ್ ಸ್ಟ್ಯಾಂಡರ್ಡ್. ಇದು ಕೂಡ ಅಂದರೆ ವಿತ್ ನಿಮ್ಮ ಸಂಘ ಸಂಸ್ಥೆಗಳು ಈಗಾಗಲೇ ದೊಡ್ಡ ದೊಡ್ಡ ವೆಲ್ ಸ್ಟ್ಯಾಂಡರ್ಡ್ ಬಿಸ್ನೆಸ್ ಮ್ಯಾನ್ಗಳು ತಾವು ಕಾನ್ಫರೆನ್ಸ್ಗಳನ್ನು ಮಾಡ್ತೀರಿ ಅಂತ ಬಂದಾಗ ಒಂದು ಐಷಾರಾಮಿ ಹೋಟೆಲ್ಗಳನ್ನು ತಾವುಗಳು ಬುಕ್ ಮಾಡ್ತಾ ಇದ್ರಿ ಇಷ್ಟು ಟೈಮಿಂದ. ಬಹುಶಃ ಇಲ್ಲಿಗೆ ಬಂದರೆ ಇದು ಯಾವುದೇ ಐಷಾರಾಮಿ ಹೋಟೆಲ್ಗಳಿಗಿಂತ ಕಮ್ಮಿ ಅಲ್ಲ, ರೇಂಜ್ ತುಂಬ ದೊಡ್ಡದಿದೆ. ಸೊ ವಿತ್ ವೆಲ್ ಸ್ಟ್ಯಾಂಡರ್ಡ್, ಆ ಒಂದು ಕ್ವಾಲಿಟಿ, ಆ ಒಂದು ಅಟ್ಮಾಸ್ಫಿಯರ್, ಆ ಒಂದು ಲಕ್ಸುರಿ ಎಲ್ಲವೂ ಕೂಡ ಇದು ಕಾನ್ಫರೆನ್ಸ್ ಹಾಲ್. ನೀವು ನೋಡಿದಾಗ ಒಂದು ನಿಮ್ಮ ಕಾರ್ಪೊರೇಟ್ ಕಂಪನಿಗಳು ಅಥವಾ ನಿಮ್ಮ ಕಂಪನಿಯ ಒಂದು ಒಳ್ಳೆಯ ಕಾನ್ಫರೆನ್ಸ್ಗಳನ್ನು ಮಾಡಬೇಕಂತ ಹೇಳಿದ್ರೆ ಇದು ಬೆಸ್ಟ್, ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ಸ್, ನೋ ಡೌಟ್. ಒಂದು ವಿಚಾರ ಎಸ್, ಸಂಪೂರ್ಣವಾಗಿ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ನ ಸುತ್ಕೊಂಡು ಬಂದ್ವಿ ವಿತ್ ಪಾಲೆಮಾರ್ ಸರ್. ಸೊ ಹಾಗಿದ್ದಾಗ ಎಸ್ ಸರ್, ಬನ್ನಿ ಸರ್ ಕೂತ್ಕೊಳ್ಳಿ. ಕೊನೆಯದಾಗಿ ಬಹುಶಃ ಸುಸ್ತಾಯ್ತು ಅಂತ ಕಾಣುತ್ತೆ. ನನ್ಗೆ ಸುಸ್ತು, ನಿಮಗೆ ಸುಸ್ತು, ನಮಗೂ ಸುಸ್ತಾಗ್ತದೆ. ಸೊ ಹಾಗೆ ಬಹಳಷ್ಟು ಖುಷಿ ಆಯ್ತು ಸರ್. ಅಂದ್ರೆ ಇದರಲ್ಲಿ ಸಾಧಾರಣ 2 ಲಕ್ಷ ಸ್ಕ್ವೇರ್ ಫೀಟ್ ಏರಿಯಾ ಇದೆ. ಸಾಧಾರಣ 2 ಲಕ್ಷ ಅಂದ್ರೆ 4 ಎಕರೆ ಮೇಲೆ ಹೋಯ್ತು. ಅಷ್ಟು ಜಾಗವನ್ನ ನಾವು ಕೋಣೆ ಎಲ್ಲ ತಿರುಗಿದಾಗ ಆಯ್ತು. ನಿಜ, ಸುಸ್ತು ಆಗ್ಬೇಕಲ್ವಾ. ಬಟ್ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಸರ್. ಬಹಳಷ್ಟು ಖುಷಿ ಆಯ್ತು, ಯಾಕಂದ್ರೆ ಲ್ಯಾಂಡ್ ಲಿಂಕ್ಸ್ ಮೂಲಕ ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಹೊಸತನವನ್ನ ಕೊಟ್ರಿ ನಮ್ಮ ಮಂಗಳೂರಿಗೆ, ಹೊಸ ಕ್ರಾಂತಿಯನ್ನ ಮಾಡಿದ್ರಿ. ಇದೀಗ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಮೂಲಕ ಈ ಒಂದು ಹಾಸ್ಪಿಟಾಲಿಟಿ, ಈ ಒಂದು ನಮ್ಮ ಎಂಟರ್ಟೈನ್ಮೆಂಟ್ ಅಥವಾ ನಮ್ಮ ಒಂದು ಸಭೆ ಸಮಾರಂಭ, ನಮ್ಮ ಖುಷಿಯ ಸಂಗತಿಗಳಿಗೆ ಹೊಸ ವ್ಯಾಖ್ಯಾನವನ್ನು ಕೊಡ್ತಾ ಇದ್ರಿ. ನಾನು ನೋಡಿದಾಗ ಬಹಳಷ್ಟು ಹೊಸತನಗಳು ಇತ್ತು. ನನಗೆ ಶಾಕ್ ಆಯಿತು ಕೆಲವು ಸಲ ನೋಡಿದಾಗ, ಕೆಲವು ವಿಚಾರಗಳನ್ನ ಬಹಳಷ್ಟು ಹೆಮ್ಮೆ ಆಯಿತು. ಸೊ ಆಲ್ ದ ಬೆಸ್ಟ್ ಸರ್. ಅದಕ್ಕೆ ಅಂಡ್ 23ಗೆ ಲೋಕಾರ್ಪಣೆ ಆಗ್ಲಿಕ್ಕೆ ಇದೆ 23ಕ್ಕೆ. ಏನ್ ಹೇಳ್ತೀರಿ, ಯಾರೆಲ್ಲ ಬರ್ತಾರೆ ಲೋಕಾರ್ಪಣೆಗೆ? ಅದು ನಮ್ಮ ತೆಲಂಗಾಣ ಗವರ್ನರ್ ನಜೀರ್ ಅವರು ಬರ್ತಾರೆ, ಆಮೇಲೆ ರೈಲ್ವೆ ಮಂತ್ರಿಗಳು ಸೋಮಣ್ಣ ಅವರು ಇದ್ದಾರೆ, ಆಮೇಲೆ ನಮ್ಮ ಸಂಸದರು ಕ್ಯಾಪ್ಟನ್ ಚೌಟ, ಮತ್ತೆ ಇಲ್ಲಿಯ ಸ್ಥಳೀಯ ಶಾಸಕರಂದು ಭರತ್ ಶೆಟ್ಟಿ, ಮತ್ತೆ ಮಂಗಳೂರು ಶಾಸಕರು, ಮಂಗಳೂರು ನಗರ ಉತ್ತರ ದಕ್ಷಿಣ ಶಾಸಕರು ವೇದವ್ಯಾಸ ಕಾಮತ್ರವರು, ಮೂಡುಬಿದಿರೆ ಕ್ಷೇತ್ರ ಶಾಸಕರು ಉಮಾನತ್ ಕೋಟ್ಯನ್ರವರು, ಹಾಗೆ ಎಲ್ಲರೂ ಬರ್ತಾರೆ. ಓಕೆ ಓಕೆ. ಅದರಲ್ಲಿ ನಾನು ಕೇಳ್ಪಟ್ಟೆ ಬಹಳಷ್ಟು ಖುಷಿ ಅಲ್ಲೂ ಕೂಡ, ಅಂದ್ರೆ ಲೋಕಾರ್ಪಣೆ ಕಾರ್ಯಕ್ರಮ ಮಾತ್ರ ಅಲ್ಲ, ಅಲ್ಲಿ ಸಮಾಜದಲ್ಲಿ ಬಹಳಷ್ಟು ಸೇವೆ ಮಾಡಿದಂತಹ ಜನರಿಗೆ, HIV ಪೀಡಿತರಿಗೆ ಸನ್ಮಾನ ಎಲ್ಲ ಇಟ್ಕೊಂಡಿದ್ದೇವೆ. ಅವರಿಗೆ ಕೂಡ, ಮಕ್ಕಳಿಗೂ ಕೂಡ ಒಂದು ಸಹಾಯ ಆಗಬೇಕು, ಗೌರವ ಆಗಬೇಕು, ಅವರಿಗೆ ಕೂಡ ಗೌರವ ಸನ್ಮಾನ. ಸಮಾಜದಲ್ಲಿ ಬಹಳಷ್ಟು ನೊಂದವರು, ಅಸಹಾಯಕರು, ಅವರ ಕಣ್ಣೀರಿಸಿದಂಥ ಜನರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮ ಅದು ಕೂಡ ನಡೀತಾ ಇದೆ. ಎಲ್ಲವೂ ಕೂಡ ಪಾಲೆಮಾರ್ ಸರ್ ಅವರ ಒಂದು ವಿಷನ್. ಯಾಕೆಂದರೆ ಒಂದು ಕೈಯಲ್ಲಿ ಕೊಟ್ಟದ್ದು ಮತ್ತೊಂದು ಕೈಗೆ ಗೊತ್ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿರುವಂಥ ವ್ಯಕ್ತಿ. ಅದೇ ರೀತಿ ಈ ಒಂದು ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಈ ಭಾಳಷ್ಟು ಜನ ನೋಡಿದಾಗ ಲಕ್ಸುರಿ 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 ಪನ್ನಾಗ ಲಕ್ಸುರಿ ಉಂಡು ಸರಿ ಅಂಡ್ ರೇಟೇ ತಾಪುಡು ಒಂದು ಮಾತಿರಲ್ಲ ನಿಮ್ಮ ಮಂಡೆ ವೆಚ್ಚ ಪನಾಗ ಲಕ್ಸುರಿ ತುನಗ ಬಲಿ ಪುನಃ ಜಾಸ್ತಿ ರೇಟ್ ಜಾಸ್ತಿ ಪಪ್ಪ ಅದಾ ಕತೆ ಬಂದು ಪುಣದಾಲೈಜಿ ಬಾರಿ ಕಡಿಮೆಗೆ ಎಂಕ್ಲಿಗೆ ಮಲ್ತಿನ ಉದ್ದೇಶ ನಾವು ಸಾಮಾನ್ಯ ಜನಕ್ಲಿಗೆ ತಿಕ್ಕೋಡು ಬೇತೆ ಬೇತೆ ರೀತಿದ ಬೇತೆ ಬೇತೆ ಟೈಪ್ದ ಹಾಲ್ ಮಲ್ತಿನ ಉದ್ದೇಶ ಆತೆ. ಈತೆ ಒಂಜಿ ಬಿರಿಯಾನಿ ಮಲ್ಪೇರ ಒಂಜಿ ಜಾಗ ಮಲ್ತದ ಆ ಜಾಗಲ ಒಂಜಿ ಹಾಲ್ ಆದ ಬೋರ್ಡು ಎಲ್ಲಿ ಹಾಕ್ಲೆ ಬೋರ್ಡು ಪಾಪ ತಕಲ್ ಕೇಂಡ ಎಂಕ್ಲ ಐನ್ಲ ಹಾಲ್ ಆದ ಕನ್ವರ್ಟ್ ಮಲ್ತ ಅನ್ನಪೂರ್ಣ ಡೈನಿಂಗ್ ಏರಿಯಾ ಉಂಡು ಐನ್ಲ ಕೆಲವರು ಕೇಳೊಂದಿಲ್ಲ ಎಂಕ್ಲಿಗೆ ಹಾಲ್ ಕೊರ್ಲೆ ಬಂದು ಐನ್ಲ ಕೊರ್ಪ ಎಂಕ್ಲಿಗೆ ಕನ್ವರ್ಟ್ ಮಲ್ ಬೇತೆ ಬೇತೆ ಒಯ್ಟ ಮಲ್ಪೇರ ಹಾಕ್ಲಿಕ್ಕೆ ಸಾಧ್ಯ ಇತ್ತಿನಾತ್ 100 ಜನ 200 ಜನ ಇನ್ನಿತು ಯಾರು ಕಾನ್ಫರೆನ್ಸ್ ಹಾಲ್ ಒಂಜುಂಡು ಕರೆಕ್ಟ್ ಅಂತ 100-150 ಜನಕ್ಕೆ ಸಾಲ ತೊಂದರೆ ಅಜ್ಜಿ ಅಂಚೆ ಎಲ್ಲಿ ಸಮೂಹಗಳ ಮಲ್ಪೆರೆ ಹಾಪಣ ಮೊದಲು ಮಲ್ಲಕ್ಲಿಗೆಲ್ಲ ಮಲ್ಪಲ್ಲಿ ಆ ಟೈಪ್ ಕೊರ್ತಾ ಬ್ಯೂಟಿಫುಲ್ 2 ಜನಕ್ಕೆ ಅಂಚ ರೇಟದ ಮಂಡೆ ವೆಚ್ಚವನ್ನು ಅವಶ್ಯಕತೆ ರೇಟದ ಮಂಡೆ ವೆಚ್ಚ ಏರ್ಲ ಮಲ್ಪನ ಅವಶ್ಯಕತೆ ಇತ್ತು ಒಂದು ಬೇತೆ ಬೇತೆ ಉಂಡು ಮತ್ತೆ ಆಪ್ಷನ್ಸ್ ಉಂಡು ಆಪ್ಷನ್ ಉಂಡು ಪನ ಲಕ್ಸುರಿ ಪನ್ನ ಬೆಟ್ಟಿಗೆ ರೇಟ್ ವಾಟ್ರಾಸಿ ಪುಣವನ್ನ ಸೀನೆ ಇಲ್ಲ ಯಾವುದು ಸಹ ಇಲ್ಲಿ
ಎಲ್ಲದಕ್ಕೂ ಏರ್ ಕಂಡೀಷನ್ ಇದೆ, ಎಲ್ಲದಕ್ಕೂ ಇದೆ, ಇಂಟೀರಿಯರ್ ಡೆಕೋರೇಷನ್ ಇದೆ, ಪ್ರತಿಯೊಂದಕ್ಕೂ ಸಹ ಇದೆ. ಅದರಲ್ಲಿ ಸಣ್ಣದು ದೊಡ್ಡದು ಕಡಿಮೆ ಹೆಚ್ಚು ಕಡಿಮೆ ಎಲ್ಲ ಇರ್ತದೆ. ಹೌದಪ್ಪ, ಅದರಲ್ಲಿ ಏನಿಲ್ಲ. ಅದು ಹೌದು, ಕರೆಕ್ಟ್. ಇದು ನೆಲ, ಇದು ಗ್ರಾನೈಟ್ ಹೇಗೆ ಸರ್? ಇದು ಮಾರ್ಬಲ್, ಮಾರ್ಬಲ್ ಇಂದ. ಓಕೆ ಓಕೆ, ಎಲ್ಲ ಮಾರ್ಬಲ್ ಫುಲ್ ಟೋಟಲ್ ಮಾರ್ಬಲ್. ಓಕೆ 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 ಓಕೆ. ಸೊ ಹಾಗಿದ್ದಾಗ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ನಮ್ಮ ಮಂಗಳೂರಿನ ಮೇರಿ ಹಿಲ್ ನಲ್ಲಿರುವಂಥದ್ದು. ಬಹಳಷ್ಟು ವಿಶೇಷತೆ, ನಮ್ಮ ಮಂಗಳೂರಿಗೆ ಹೊಸತನ, ಹೊಸ ವ್ಯಾಖ್ಯಾನವನ್ನು ಈ ಒಂದು ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಹಾಸ್ಪಿಟಾಲಿಟಿಯಲ್ಲಿ ಕೊಡ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಬಹಳಷ್ಟು ಹೊಸತನ ಇದೆ ಇಲ್ಲಿ ಒಂದು ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೇಳಿದಾಗ 1,000 ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. 1000 ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಜೊತೆಗೆ 9 ಎಕರೆ ಲ್ಯಾಂಡಲ್ಲಿ ಜೊತೆಗೆ 125 ಕೋಟಿ ವೆಚ್ಚದಲ್ಲಿ ಆಗಿರುವಂತಹ ಈ ಒಂದು ಪಾಲೆಮಾರ್ ಗಾರ್ಡನ್. ಇಲ್ಲಿ 4 ಹಾಲ್ ಇದೆ, ಆರ್ಚಿಡನ್ನು ಸೇರಿಸಿ 4 ಹಾಲ್ಗಳಿವೆ, ಜೊತೆಗೆ ಓಪನ್ ವೆನ್ಯೂ ಕೂಡ ಇದೆ. ಇದೆಲ್ಲವೂ ಕೂಡ ವಿತ್ ರೀಸನೇಬಲ್ ರೇಟಲ್ಲಿ ಸಿಗುತ್ತೆ. ಹೊಸ ವ್ಯಾಖ್ಯಾನ, ಮದುವೆ ಲೈಫಲ್ಲಿ ನಾವು ಮದುವೆ ಆಗುವಂಥದ್ದು ಒಂದೇ ಬಾರಿ, ಸೊ ಅದನ್ನು ಭಾಳಷ್ಟು ಗ್ರ್ಯಾಂಡಾಗಿ ಮಾಡಬೇಕು ಅನ್ನುವಂಥದ್ದು ಭಾಳ ಜನರಿಗೆ ಆಸೆ ಇರುತ್ತೆ. ಗ್ರ್ಯಾಂಡ್ ಜೊತೆಗೆ ವಿತ್ ವ್ಯಾಲ್ಯೂಯೇಬಲ್ ಕೂಡ, ಅಂದರೆ ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋದು ಮನಸ್ಸಿದ್ರೆ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಅನ್ನೋಂಥದ್ದು ಏನಿದೆ, ಇದು ಟ್ರಸ್ಟ್ ಮುಖಾಂತರ ನಡೀತಾ ಇರುವಂಥ ಒಂದು ಹಾಲ್. ಸೊ ಇಲ್ಲಿ ಏನಾಗುತ್ತೆ ಅಂತ ಬಂದಾಗ, ತಾವು ಇಲ್ಲಿ ಒಂದು ಮದುವೆ ಆಗ್ತಾ ಇದ್ದೀರಿ ಅಥವಾ ಇಲ್ಲಿ ಒಂದು ಸಭೆ ಸಮಾರಂಭಗಳನ್ನು ಮಾಡ್ತಾ ಇದ್ದೀರಿ ಅಂತ ಬಂದಾಗ, ಇಲ್ಲಿ ಬರುವಂತಹ ಆದಾಯಗಳೇನಿದೆ ಅಥವಾ ಇಲ್ಲಿ ಬರುವಂತಹ ವಿಚಾರಗಳೇನಿದೆ, ಅದು ನೇರವಾಗಿ ಟ್ರಸ್ಟ್ ಮುಖಾಂತರ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಅಸಹಾಯಕರ ಒಂದು ಮನೆ ಕಟ್ಟುವಂತಹ ವಿಚಾರಕ್ಕೆ, ಆ ಬಡ ಮಕ್ಕಳ ಒಂದು ವಿವಾಹ ಕಾರ್ಯಕ್ಕೆ, ಹೀಗೆ ಬಹಳಷ್ಟು ಅಸಹಾಯಕರು ಅವರ ಒಂದು ಅನಾರೋಗ್ಯದ ನಿಮಿತ್ತ ಅವರಿಗೆ ಸಹಾಯ ಮಾಡಬೇಕು ಅನ್ನೋಂಥ ವಿಚಾರಕ್ಕೆ, ಇದೆಲ್ಲದಕ್ಕೂ ಒಳ್ಳೆಯ ವಿಚಾರಕ್ಕೆ ಈ ಹಣ ಬಳಕೆಯಾಗುತ್ತೆ. ಈ ಪಾಲೆಮಾರ್ ಕನ್ವೆನ್ಷನ್ ಸೆಂಟರಲ್ಲಿ ಬಂದಂಥ ಹಣ ನೇರವಾಗಿ ಬಡವರ ಕಣ್ಣೀರೊರೆಸುವಂತಹ, ನೊಂದವರ ಅಸಹಾಯಕರ ಕಣ್ಣೀರೊರೆಸುವಂತಹ ಕಾರ್ಯಕ್ಕೆ ಬಳಕೆಯಾಗುತ್ತೆ. ಸೊ ದ್ಯಾಟ್ಸ್ ವೈ ತಾವು ಮದುವೆ ಆಗ್ತೀರಿ ಖುಷಿಯಲ್ಲಿ, ಸೊ ಅದರ ಒಂದು ಪುಣ್ಯದ ಫಲ ಏನಿದೆ ನೋಡಿ, ದೇವರು ಆ ರೂಪದಲ್ಲಿ ತಂದುಕೊಡ್ತಾರೆ. ಸೊ ಹಾಗಿದ್ದಾಗ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ಗೆ ನಾನು ಬಂದು ಇವತ್ತು ಪಾಲೆಮಾರ್ ಸರ್ ಜೊತೆ ಮಾತಾಡಲಿಕ್ಕೆ ಮುಖ್ಯವಾಗಿರುವಂಥ ಉದ್ದೇಶ ಅದು. ಯಾಕೆಂದರೆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ ಬಂದಾಗ ನಾವು ಅಲ್ಲಿರ್ತೀವಿ, ಸಮಾಜ ಕಟ್ಟುವಂಥ ಕೆಲಸಗಳು ಇದೆ ಅಂತ ಬಂದಾಗ ನಾವು ಅಲ್ಲಿರ್ತೀವಿ. ಸೊ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಪಾಲೆಮಾರ್ ಸರ್ ಮಾಡ್ತಾ ಇರುವಂತಹ ಈ ಒಂದು ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಒಳ್ಳೆಯದಾಗಲಿ, ಆ್ಯಂಡ್ ತಮಗೂ ಕೂಡ ಒಳ್ಳೆಯದಾಗಲಿ. ಇಲ್ಲಿ ಯಾರೆಲ್ಲ ಕಾರ್ಯಕ್ರಮಗಳನ್ನು ಬಂದು ಆಯೋಜನೆ ಮಾಡ್ತೀರಿ ತಮಗೂ ಕೂಡ ಒಳ್ಳೆಯದಾಗಲಿ. ಯಾಕಂದರೆ ಪಾಲೆಮಾರ್ ಸರ್ ಭಾಳಷ್ಟು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿರುವಂಥ ವ್ಯಕ್ತಿ, ತಾನು ಬೆಳೆದು ಇನ್ನಿತರನ್ನ ಬೆಳೆಸುವಂತಹ ವ್ಯಕ್ತಿ. ಸೊ ಆಗಿದಾಗ ಹೊಸ ವ್ಯಾಖ್ಯಾನವನ್ನು ಬಡಿತಾ ಇದ್ದಾರೆ. ಸೊ ಅವರಿಗೆ ಮತ್ತೊಮ್ಮೆ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತಮ್ಮ ಒಂದು ಅಮೂಲ್ಯವಾಗಿರುವಂಥ ಸಮಯವನ್ನು ನಮ್ಮ ಜೊತೆ ಕೊಟ್ರಿ ಇವತ್ತಿನ ಒಂದು ದಿನ. ಬಹಳಷ್ಟು ನಾವು ಸುತ್ತಾಡಿದ್ವಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಎಸ್ ಸರ್, ಅಭಿನಂದನೆಗಳು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಸ್, ಇದು ಪಾಲೆಮಾರ್ ಸರ್ ಅವರ ಪಾಲೆಮಾರ್ ಕನ್ವೆನ್ಷನ್ ಸೆಂಟರಲ್ಲಿ ನಾನು ಸಂಪೂರ್ಣವಾಗಿ ಚಿತ್ರಣವನ್ನು ನಿಮಗೆ ನಾವು ತೋರಿಸಿದ್ದೀವಿ ಇವತ್ತು. ಸೊ ಹಾಗಿದ್ದಾಗ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಎಲ್ಲಿದೆ? ಮಂಗಳೂರಿನ ಮೇರಿ ಹಿಲ್ನಲ್ಲಿದೆ. ಬರಬೇಕು, ತಮ್ಮ ಒಂದು ಮದುವೆ ಅಥವಾ ನಮ್ಮ ಒಂದು ಶುಭ ಸಮಾರಂಭಗಳನ್ನು ಒಂದು ಮತ್ತಷ್ಟು ಖುಷಿಯಾಗಿ ಮತ್ತಷ್ಟು ಅದ್ಭುತವಾಗಿ ಮಾಡಬೇಕಂತ ಬಂದಾಗ, ಎಸ್, ದಿ ಬೆಸ್ಟ್ ಆಪ್ಷನ್ ನಮ್ಮ ಮಂಗಳೂರಿಗೆ, ನಮ್ಮ ಕರಾವಳಿ ಕರ್ನಾಟಕಕ್ಕೆ ಅದು ದಿ ಬ್ರ್ಯಾಂಡ್ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್.